Cristaku tu sargi bapasu. Clap. ಧರ್ಮಾಧ್ಯಕ್ಷರನ್ನ ನಾವು ಸ್ವಾಗತಿಸೋಣ. ನಮ್ಮ ಹಿರೇಬೈಲ್ ದೇವಾಲಯದ ಈ ಅಷ್ಟಾದಶಮಾನೋತ್ಸವಕ್ಕೆ ಪಾಲನಾ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರುಗಳ ಪರವಾಗಿ ಪೂಜ್ಯ ಧರ್ಮಾಧ್ಯಕ್ಷರಿಗೆ ಸಮಸ್ತ ಹಿರೇಬೈಲ್ ಧರ್ಮಕೇಂದ್ರದ ಭಕ್ತ ಜನತೆಯ ಪರವಾಗಿ ಸ್ವಾಗತ, ಸುಸ್ವಾಗತ, ಶುಭ ಸ್ವಾಗತವನ್ನ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಆರಂಭಿಸುತ್ತೇವೆ. ನಿಧಾನಕ್ಕೆ ಮೂವ್ ಆಗಿ ನೀವು ಬೈಕ್ ನಿಮ್ಮಿಂದ ಬರುತ್ತೆ 2 ಸಾಲು, ಆಮೇಲೆ ನಾವು ಬೈಕ್ ತಗೊಂಡು ನಿಧಾನ ಹೋಗಿ. ದೂರ ಅಂದ್ರೆ ಕರೆಕ್ಟ್ ಆಗುತ್ತೆ. 40 ಮೀಟರ್ ಅಂತೆ. Itu Krista sumyaso Vishwasi pati tu Akwanuresu ಚಿಕ್ಕಮಗಳೂರು ಹಾಸನ ಜಿಲ್ಲೆಯ ಧರ್ಮಾಧಿಕಾರಿಗಳಾದಂತಹ ಅತಿಪೂಜ್ಯ ಶ್ರೀ 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 ಪರಮಪೂಜ್ಯ ಡಾಕ್ಟರ್ ಅಂತೋಣಿ ಸ್ವಾಮಿ ಅವರನ್ನ ನಮ್ಮ ಹಿರೇಬೈಲ್ ಈ ಅಷ್ಟದಶಮಾನೋತ್ಸವದ ಸಂಭ್ರಮೋತ್ಸವಕ್ಕೆ ನಾವು ಸ್ವಾಗತಿಸಿ ದೇವಾಲಯಕ್ಕೆ ಕರೆದೊಯ್ಯುತ್ತಾ ಇದ್ದೇವೆ. ಪೂಜ್ಯರನ್ನ ನಮ್ಮ ಕ್ರೈಸ್ತ ಬಾಂಧವರು ಮಾತ್ರವಲ್ಲ, ಸಮಸ್ತ ನಮ್ಮ ಹಿರೇಬೈಲು ಗ್ರಾಮಸ್ಥರ ಸರ್ವ ಗ್ರಾಮ ನಿವಾಸಿಗಳ ಪರವಾಗಿ ಇವತ್ತಿನ ಈ ಕಾರ್ಯಕ್ಕೆ ಸ್ವಾಗತವನ್ನ ಸುಸ್ವಾಗತವನ್ನ ಶ್ರೀಯೇಸು ಪ್ರಭುವಿನ ನಾಮದಲ್ಲಿ ನಾವು ಹಾರೈಸುತ್ತೇವೆ. ಆತ್ಮೀಯರೇ ಹಾಗೂ ಪೇಟೆಯ ಸರ್ವ ಭಕ್ತ ಬಾಂಧವರೇ, ಹಿರೇಬೈಲು ದೇವಾಲಯದ 80ನೇ ವರ್ಷದ ವಾರ್ಷಿಕೋತ್ಸವವನ್ನ ಅಷ್ಟದಶಮಾನೋತ್ಸವದ ಸಂಭ್ರಮವನ್ನ ಹಿರೇಬೈಲ್ ಧರ್ಮಕೇಂದ್ರ ಆಚರಿಸಿಕೊಳ್ಳುತ್ತಾ ಇದೆ. ಈ ಸುಸಂದರ್ಭದಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಮತ್ತು ಎಲ್ಲ ಧಾರ್ಮಿಕ ಕಾರ್ಯ ವಿಧಿವಿಧಾನಗಳ ಪ್ರಧಾನ ಅರ್ಚಕರಾಗಿ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಅಂತೋಣಿ ಸ್ವಾಮಿ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳು ಈಗಾಗಲೇ ನಮ್ಮ ಮಧ್ಯೆ ಆಗಮಿಸಿದ್ದಾರೆ. ಅವರಿಗೆ ಈ ಭವ್ಯ ಸ್ವಾಗತವನ್ನ ಸರ್ವ ಸಮಸ್ತ ಕ್ರೈಸ್ತ ಬಾಂಧವರ, ಕ್ರೈಸ್ತ ಸಮಾಜದ ಪರವಾಗಿ, ಸಮುದಾಯದ ಪರವಾಗಿ ಮಾತ್ರವಲ್ಲ, ಸರ್ವ ಹಿರೇಬೈಲು ಗ್ರಾಮ ನಿವಾಸಿಗಳ, ನಮ್ಮ ಸುತ್ತಮುತ್ತಲ ಎಲ್ಲ ರೈತಾಪಿ ವರ್ಗದವರ ಹೆಸರಿನಲ್ಲಿ ನಾವು ಅವರನ್ನು ಸ್ವಾಗತಿಸುತ್ತೇವೆ. ಇವತ್ತಿನ ಈ ಪೂಜಾ ಕಾರ್ಯದಲ್ಲಿ
ಪೂಜ್ಯ ಶ್ರೀಗಳು ನಾಡಿನ ಸನ್ಮಂಗಳಕ್ಕಾಗಿ, ದೇಶದ ಸುಭಿಕ್ಷೆಗಾಗಿ, ನಮ್ಮ ಗ್ರಾಮದ ಸರ್ವ ಸನ್ಮಂಗಳಕ್ಕಾಗಿ ಅರ್ಚನೆಯನ್ನ ಮಾಡಲಿದ್ದಾರೆ. ಇವತ್ತಿನ ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಗಳಿಗೆ, ಅರ್ಚನೆಯ ವಿಧಿವಿಧಾನಗಳಿಗೆ ಹಿರೇಬೈಲು ಸರ್ವ ಸಮಸ್ತ ನಿವಾಸಿಗಳ ಭಕ್ತಾದಿಗಳ ಬಾಂಧವರ ಪರವಾಗಿ ಸ್ವಾಗತವನ್ನ ಸುಸ್ವಾಗತವನ್ನ ನಾವು ಬಯಸುತ್ತೇವೆ. ಧೂಪ, ದೀಪ, ಪುಷ್ಪ ಮತ್ತು ಶ್ರೀಗಂಧ ತಿಲಕವನ್ನ ಇಟ್ಟು ನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ಧರ್ಮಾಧಿಕಾರಿಗಳನ್ನ ನಾವು ಬರಮಾಡಿಕೊಳ್ಳುತ್ತಾ ಈ ದೇವಾಲಯದ ಮಹೋತ್ಸವಕ್ಕೆ, ವಾರ್ಷಿಕೋತ್ಸವಕ್ಕೆ, ಅಷ್ಟದಶಮಾನೋತ್ಸವದ ಸಂಭ್ರಮಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಮತ್ತೊಮ್ಮೆ ಶ್ರೀ ಯೇಸು ಪ್ರಭುವಿನ ನಾಮದಲ್ಲಿ ಸಮಸ್ತ ಭಕ್ತಾದಿಗಳ ಪರವಾಗಿ, ಕ್ರೈಸ್ತ ಬಾಂಧವರ ಪರವಾಗಿ, ಕ್ರೈಸ್ತ ಸಮಾಜದ ಪರವಾಗಿ ನಾವು ಸ್ವಾಗತವನ್ನ ಸುಸ್ವಾಗತವನ್ನ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಸಂತ ಜೋಸೆಫರ ದೇವಾಲಯ ಹಿರೇಬೈಲು ಮಲೆನಾಡಿನ ಸಿರಿವಂತಿಕೆಯನ್ನು ಪಡೆದಿರುವ ಪಶ್ಚಿಮ ಘಟ್ಟಗಳ ನಡುವೆ ದೋಣಿಯಾಕಾರದಲ್ಲಿ ಎದ್ದು ನಿಂತಿರುವ ಸಂತ ಜೋಸೆಫರ ದೇವಾಲಯ ತನ್ನ 80ನೆಯ ವರುಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಇದೆ. ಈ ಸುಸಂದರ್ಭದಲ್ಲಿ ಸ್ಥಳೀಯ ಕ್ರೈಸ್ತ ಮುಖಂಡರುಗಳು, ಪಾಲನಾ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರುಗಳು, ಸಮಸ್ತ ಕ್ರೈಸ್ತ ಭಕ್ತರ ಪರವಾಗಿ ಮಾತ್ರವಲ್ಲ, ಈ ಊರಿನ ಎಲ್ಲರ ಪರವಾಗಿ, ನಮ್ಮ ಪೇಟೆಯ ಸರ್ವ ವ್ಯಾಪಾರಿಗಳ ಪರವಾಗಿ ಪೂಜ್ಯರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತಾ ಇದ್ದೇವೆ. ಮನೆಗಳಿಂದ ಕಾಲಿನಲ್ಲಿ ಅವರಿಗೆ ಶ್ರೀಗಂಧದ ತಿಲಕವನ್ನು ಇಟ್ಟು ಧೂಪ, ದೀಪ, ಪುಷ್ಪ ಮತ್ತು ಜ್ಯೋತಿಯೊಂದಿಗೆ ಅವರನ್ನ ಸ್ವಾಗತಿಸುತ್ತಾ ದೇವಾಲಯದ ಮುಂದಿನ ಕಾರ್ಯಗಳಿಗೆ ನಾವು ಅವರನ್ನ ಕೊಂಡೊಯ್ಯುತ್ತಾ ಇದ್ದೇವೆ. ಮತ್ತೊಮ್ಮೆ ಸಮಸ್ತ ಕ್ರೈಸ್ತ ಭಕ್ತಾದಿಗಳ ಪರವಾಗಿ, ಹಿರೇಬೈಲು ಸರ್ವ ನಿವಾಸಿಗಳ ಪರವಾಗಿ, ನಮ್ಮ ಪೇಟೆಯ ಎಲ್ಲ ವ್ಯಾಪಾರಸ್ಥರು ಮತ್ತು ಕುಟುಂಬಗಳ ಪರವಾಗಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಅಂತೋಣಿ ಸ್ವಾಮಿ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲಾ ಕ್ರೈಸ್ತ ಧರ್ಮಪೀಠ, ಇದರ ಧರ್ಮಪೀಠ ಧರ್ಮಾಧಿಕಾರಿಗಳು ಇವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತಾ ನಾಡಿನ ಸಾಂಪ್ರದಾಯಿಕ ನಮ್ಮ ಸಂಸ್ಕೃತಿಯ ಪ್ರಕಾರ ಅವರನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತಾ ನಮ್ಮ ಗೌರವವನ್ನ, ನಮ್ಮ ಅಭಿಮಾನವನ್ನ, ಪ್ರೀತಿಯನ್ನ ಈ ಮೂಲಕ ನಾವು ಸಲ್ಲಿಸುತ್ತಾ ಇದ್ದೇವೆ. ಸಂತ ಜೋಸೆಫರ ದೇವಾಲಯ ಹಿರೇಬೈಲು 80ನೆಯ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಇದೆ. ಅಷ್ಟ ದಶಮಾನೋತ್ಸವದ ಸಂಭ್ರಮದಲ್ಲಿ ಈ ದೇವಾಲಯ ತನ್ನನ್ನೇ ತೊಡಗಿಸಿಕೊಂಡಿದೆ. ಧರ್ಮಾಧಿಕಾರಿಗಳನ್ನ ಸಾಂಪ್ರದಾಯಿಕವಾಗಿ ಎಲ್ಲ ಸ್ಥಳೀಯ ಕ್ರೈಸ್ತ ಮುಖಂಡರ ಪರವಾಗಿ, ನನ್ನ ಪರವಾಗಿ, ಸಿಸ್ಟರ್ಸ್ಗಳ ಪರವಾಗಿ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತವನ್ನ ನಾವು ಪೂಜ್ಯರಿಗೆ ಹಾರೈಸುತ್ತಾ ಇದ್ದೇವೆ. ಎಲ್ಲ ಕ್ರೈಸ್ತ ಬಂಧು ಬಾಂಧವರ ಪರವಾಗಿ, ಹಿರೇಬೈಲಿನ ಸುತ್ತಮುತ್ತಲ ಗ್ರಾಮ ನಿವಾಸಿಗಳ ಪರವಾಗಿ ಪೂಜ್ಯರಿಗೆ ಈ ಇಂದಿನ ಕಾರ್ಯಕ್ಕೆ ನಾವು ಸ್ವಾಗತವನ್ನ, ಶುಭ ಮಂಗಳವನ್ನ ಭಗವಂತನ ನಾಮದಲ್ಲಿ ಹಾರೈಸುತ್ತಾ ಇದ್ದೇವೆ. ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲಾ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳಾದ ಶ್ರೀ 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 ಪರಮ ಪೂಜ್ಯ ಡಾಕ್ಟರ್ ಅಂತೋಣಿ ಸ್ವಾಮಿ ಇವರನ್ನ ಈಗ ಸಾಂಪ್ರದಾಯಿಕವಾಗಿ ಸ್ವಾಗತವನ್ನು ನೀಡುವುದರ ಮೂಲಕ ಕಾರ್ಯದರ್ಶಿ ನ್ಯಾನ್ಸಿ ಗಾರು ಅವರನ್ನ ಸ್ವಾಗತಿಸಿ ಶ್ರೀಗಂಧ ತಿಲಕವನ್ನ ಇಟ್ಟು ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಎಲ್ಲ ಕ್ರೈಸ್ತ ಬಂಧು ಬಾಂಧವರ ಪರವಾಗಿ ನಾವು ಸ್ವಾಗತವನ್ನ ಸುಸ್ವಾಗತವನ್ನ ಪೂಜ್ಯರಿಗೆ ಹಾರೈಸ್ತಾ ಇದ್ದೇವೆ. ಚಪ್ಪಾಳೆಯನ್ನು ತಟ್ಟುತ್ತಾ, ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ಧರ್ಮಾಧಿಕಾರಿಗಳಿಗೆ ಸ್ವಾಗತವನ್ನ ನಾವು ನೀಡೋಣ. ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ
ಕ್ರೈಸ್ತ ಸಮಾಜದ ಪರವಾಗಿ ಪೂಜ್ಯರಿಗೆ ಸ್ವಾಗತ ಸುಸ್ವಾಗತ. ಶ್ರೀ ಯೇಸು ನಾಮದಲ್ಲಿ ಶುಭ ಮಂಗಳವನ್ನ ನಾವು ಹಾರೈಸುತ್ತೇವೆ. ವಾಹನಗಳಿಗೆ ಸ್ವಲ್ಪ ದಾರಿ ಮಾಡಿಕೊಡಿ, ಅವರು ಪಾಸ್ ಆಗಿ ಮೆರವಣಿಗೆಯ ಕ್ರಮಕ್ಕೆ ಸಿದ್ಧರಾಗಿ ಕ್ರಿಸ್ತ ಜ್ಯೋತಿಯನ್ನ ಹೊತ್ತಿರುವಂತಹ 80 ಮಂದಿ ನಮ್ಮ ಸಮುದಾಯಗಳ ಸದಸ್ಯರುಗಳು ಧೂಪ ದೀಪ ಪುಷ್ಪಗಳೊಂದಿಗೆ ನಮ್ಮ ಶಿವ ಮಿತ್ರರು, ಪೀಠ ಸೇವಕರು, ಹಾಗೆಯೇ ವಾದ್ಯಗೋಷ್ಠಿ ತಂಡ ಬದ್ಯಾಡ್ ಮಗಳು ತಂಡದವರು, ಅಲಂಕೃತ ತೇರಿನ ಛತ್ರಿಯಲ್ಲಿ ಹಿಡಿದಿರುವಂತಹ ಸದಸ್ಯರುಗಳು, ನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ನಾವು ಅವರಿಗೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಧಾರ್ಮಿಕ ವಿಧಿವಿಧಾನಗಳಿಗೆ ಸಂಭ್ರಮೋತ್ಸವಕ್ಕೆ ಪೂಜ್ಯರಿಗೆ ಸ್ವಾಗತವನ್ನು ಕೋರುತ್ತಾ ದೇವಾಲಯಕ್ಕೆ ಕೊಂಡೊಯ್ಯೋಣ. ಮೆರವಣಿಗೆಯ ಮೂಲಕ ನಮ್ಮ ಸಮಸ್ತ ಹಿರಿಮೇಲು ಸ್ವಾಗತವನ್ನು ಪೂಜ್ಯರಿಗೆ ನಾನು ಬಯಸುತ್ತೇನೆ. ಮೆರವಣಿಗೆ ಹೋಗೋಣ. ಸಾಲಾಗಿ ಅವರಿಂದ ಸಾಲ ನಿಂತ್ಕೊಳ್ಳಿ. ಮಹಿಳೆಯರು ಪುರುಷರು 2 ಸಾಲು ಮಾಡಿ ಮೆರವಣಿಗೆ ಸಾಗಿ. ಮೆರವಣಿಗೆ ಹೋಗ್ತಾ ಇದೆ, ಸಾಗೋಣ. ದಯಾಮಯ ದೇವರಿಗೆ ಸ್ತೋತ್ರವನ್ನ ಸ್ತುತಿಗೀತೆಯನ್ನ ಹಾಡುತ್ತಾ ನಾವು ಪ್ರಾರ್ಥಿಸುತ್ತಾ, ದೇವರು ನಮಗೆ ನೀಡಿರುವ ಈ ವಿಶ್ವಾಸವನ್ನ ನಾವು ಪಡೆದು ಧನ್ಯರಾಗಿದ್ದೇವೆ. ಕ್ರಿಸ್ತನ ವಿಶ್ವಾಸಿಗಳಾಗಿ, ಅನುಯಾಯಿಗಳಾಗಿ, ಯೇಸುವಿಗೆ ಸಾಕ್ಷಿಗಳಾಗಿ ನಮ್ಮ ಈ ಸ್ಥಳೀಯ ಸಮಾಜದಲ್ಲಿ, ಸಮುದಾಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇವತ್ತು ಸಮಸ್ತ ಗ್ರಾಮಸ್ಥರ ಲೋಕ ಕಲ್ಯಾಣಕ್ಕಾಗಿ, ಅವರ ಶ್ರೇಯೋಭಿವೃದ್ಧಿಗಾಗಿ, ಜನತೆಯ ಕಲ್ಯಾಣಕ್ಕಾಗಿ ಇಂದಿನ ಪೂಜಾರ್ಪಣೆಯ ವಿಧಿವಿಧಾನಗಳು ನೆರವೇರುತ್ತವೆ. ಶ್ರೀ 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 ಪರಮ ಪೂಜ್ಯ ಡಾಕ್ಟರ್ ಅಂತೋಣಿ ಸ್ವಾಮಿ ಅವರು ಲೋಕ ಕಲ್ಯಾಣಕ್ಕಾಗಿ, ನಾಡಿನ ಶ್ರೇಯೋಭಿವೃದ್ಧಿಗಾಗಿ, ಸಮಸ್ತ ಜನರ ಶ್ರೇಯೋಭಿವೃದ್ಧಿಗಾಗಿ ಇವತ್ತಿನ ಅರ್ಚನೆಯನ್ನ ಅವರು ಮಾಡಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸಮಸ್ತ ಕ್ರೈಸ್ತ ಬಾಂಧವರ ಪರವಾಗಿ ಸಮಸ್ತ ಗ್ರಾಮ ನಿವಾಸಿಗಳ ಪರವಾಗಿ ಪೂಜ್ಯರಿಗೆ ಸ್ವಾಗತವನ್ನ ಸುಸ್ವಾಗತವನ್ನ ನಾವು ಹಾರೈಸುತ್ತೇವೆ. 2 ಸಾಲಾಗಿ ಮೆರವಣಿಗೆ ಸೇರ್ಕೊಳ್ಳೋಣ. ನನ್ನ ಹಿಂದೆ ಇರೋರು ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ, ಶಾಂತಿ, ಸ್ನೇಹ, ಸೌಹಾರ್ದತೆಯ ಸಹಬಾಳ್ವೆಯ ಗ್ರಾಮ ಹಿರೇಬೈಲು ಗ್ರಾಮ. ಹಲವಾರು ಜಾತಿ, ಮತ, ಧರ್ಮ, ಭಾಷೆಗಳಿಂದ ಕೂಡಿರುವಂತಹ ಒಂದು ಪುಟ್ಟ ಗ್ರಾಮ ಮಲೆನಾಡಿನ ಹಸಿರು ಆಸುಪಾಸಿನಲ್ಲಿ ಪಶ್ಚಿಮ ಘಟ್ಟಗಳ ನಡುವೆ ಸುಂದರವಾಗಿ ಹೆಚ್ಚು ಕಾರ್ಮಿಕ ವರ್ಗದವರೊಂದಿಗೆ ಕೂಡಿರುವಂತಹ ಹಿರೇಬೈಲು ಗ್ರಾಮ ತನ್ನ ಸೌಹಾರ್ದತೆಗೆ, ಶಾಂತಿಯ ಜೀವನಕ್ಕೆ ಹೆಸರುವಾಸಿ. ಎಲ್ಲ ಭಕ್ತ ಬಾಂಧವರು ಒಗ್ಗಟ್ಟಾಗಿ ತಮ್ಮ ಕಷ್ಟ ಸುಖಗಳಲ್ಲಿ ಸರ್ವರೂ ಕೂಡ ಸಹಭಾಗಿಯಾಗಿ, ಮನುಷ್ಯತ್ವವೇ ಮಾನವೀಯತೆಯೇ ಶ್ರೇಷ್ಠ ಧರ್ಮ ಎಂದು ಪರಿಗಣಿಸಿ ಸೌಹಾರ್ದತೆಯ ಜೀವನವನ್ನು ನಡೆಸುತ್ತಿರುವಂತಹ ಸುಂದರವಾದಂತಹ ನಮ್ಮ ಹಿರೇಬೈಲು ಗ್ರಾಮಕ್ಕೆ ಧರ್ಮಾಧಿಕಾರಿಗಳಿಗೆ ಸ್ವಾಗತವನ್ನ, ಶುಭ ಸ್ವಾಗತವನ್ನ ನಾವು ಹಾರೈಸ್ತಾ ಇದ್ದೇವೆ. ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ತಮಗೆಲ್ಲರೂ ಕೂಡ ಕಾರ್ಮಿಕ ಈ ದಿನಾಚರಣೆಯ ಶುಭಾಶಯಗಳನ್ನ ನಮ್ಮ ಕ್ರೈಸ್ತ ಸಮಾಜ ಸಮುದಾಯದ ಪರವಾಗಿ ನಾವು ಹಾರೈಸುತ್ತೇವೆ. ನಿಮ್ಮೆಲ್ಲರ ಶ್ರಮದ ಬದುಕು, ನಿಮ್ಮೆಲ್ಲರ ಶ್ರಮದ ದುಡಿಮೆಗೆ ಭಗವಂತ 100 ಮಡಿ ಸಂಭಾವನೆಯನ್ನು ಕೊಡಲಿ. ನಿಮ್ಮೆಲ್ಲರ ಕುಟುಂಬಗಳಿಗೆ ಆ ಯೇಸುದೇವ ಯಥೇಚ್ಛವಾದ ಆಶೀರ್ವಾದವನ್ನು ದಯಪಾಲಿಸಲಿ. ಎಲ್ಲ ಆರೋಗ್ಯವನ್ನ, ಆನಂದವನ್ನ, ಅಭಿಷೇಕವನ್ನ, ಅನುಗ್ರಹವನ್ನ, ಆದಾಯವನ್ನ ಆ ದಯಾಮಯ ದೇವರು ನಮಗೆ ದಯಪಾಲಿಸಲು ನಾವು ಈ ದಿವಸ ಗ್ರಾಮದ ಕಲ್ಯಾಣಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ, ನಾಡಿನ ಶ್ರೇಯೋಭಿವೃದ್ಧಿಗಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಆ ಭಗವಂತನಿಗೆ ಪ್ರಾರ್ಥಿಸ್ತಾ ಇದ್ದೇವೆ.
ಪುಷ್ಪಾರತಿಗಳೊಂದಿಗೆ ಅವರನ್ನು ನಾವು ಸ್ವಾಗತಿಸುತ್ತಾ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ, ಈ ದೇವಾಲಯದ ಅಷ್ಟದಶಮಾನೋತ್ಸವಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಪೂಜ್ಯರಿಗೆ ಮತ್ತೊಮ್ಮೆ ಸರ್ವ ನಿವಾಸಿಗಳ ನಾಮದಲ್ಲಿ ನಾವು ಸುಸ್ವಾಗತವನ್ನ ಹಿರೇಬೈಲ್ ತನ್ನ ಒಂದು ಐತಿಹಾಸಿಕ ಸ್ಥಳ, ಸಾವಿರಾರು ಜನರನ್ನ ಪ್ರತಿ ವಾರ ಆಕರ್ಷಿಸುವ ಸ್ಥಳ. ಈ 80ನೇ ವರ್ಷದ ಅಷ್ಟದಶಮಾನೋತ್ಸವದ ಸಂಭ್ರಮದಲ್ಲಿ ನಾವಿರುವಾಗ ನಿಮ್ಮೆಲ್ಲರ ಸ್ನೇಹಕ್ಕಾಗಿ, ಸಹಕಾರಕ್ಕಾಗಿ, ತಾವುಗಳು ತೋರುವ ಸುಮ್ಮನಸ್ಸಿಗಾಗಿ, ನಿಮ್ಮ ಉದಾರ ಮನಸ್ಸಿಗಾಗಿ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುವಾಗ ಯೇಸು ದೇವನಲ್ಲಿ ನಿಮಗಾಗಿ ನಾವು ಇವತ್ತು ವಿಶೇಷವಾಗಿ ಪ್ರಾರ್ಥಿಸಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಆ ಭಗವಂತ ಯೇಸು ದೇವ ನಿಮ್ಮೆಲ್ಲರನ್ನ, ನಿಮ್ಮ ಅನುದಿನದ ಬದುಕನ್ನ, ಬಾಳನ್ನ, ದುಡಿಮೆಯನ್ನ, ಎಲ್ಲ ವ್ಯಾಪಾರ ವ್ಯವಹಾರಗಳನ್ನ ಅರಸಿ ಆಶೀರ್ವದಿಸಿ ಅನುಗ್ರಹಿಸಲಿ. ಸರ್ವರಿಗೂ ಶುಭವನ್ನ, ಸರ್ವ ಸನ್ಮಂಗಳವನ್ನ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಕ್ರೈಸ್ತ ಸಮುದಾಯ ಪೂಜ್ಯ ಶ್ರೀ 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 ಡಾಕ್ಟರ್ ಅಂತೋಣಿ ಸ್ವಾಮಿ ಇವರ ಪ್ರಧಾನ ನೇತೃತ್ವದಲ್ಲಿ ಪೂಜಾ ವಿಧಿಯ ಕಾರ್ಯಕ್ರಮಗಳನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ ಕೈಗೊಳ್ಳಲು ಸಾಗುತ್ತಾ ಇದೆ. ದಯಾಮಯ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮಕ್ಕಳನ್ನ ಅರಸಿ ಆಶೀರ್ವದಿಸಲಿ. ನಮ್ಮ ನಾಡಿಗೆ, ನಮ್ಮ ಗ್ರಾಮಕ್ಕೆ ಸುಭೀಕ್ಷೆಯನ್ನ, ನಿಮ್ಮ ಕುಟುಂಬಗಳಿಗೆ ಆನಂದವನ್ನ, ಅನುಗ್ರಹವನ್ನ, ಆಶೀರ್ವಾದವನ್ನ ಯಥೇಚ್ಛವಾಗಿ ದಯಪಾಲಿಸಲಿ ಎಂಬುದಾಗಿ ಕ್ರೈಸ್ತ ಸಮುದಾಯ ಇವತ್ತು ಆ ದೇವನಲ್ಲಿ, ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇದೆ. ಸುಂದರ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳ ಕಣಿವೆಗಳ ನಡುವೆ ತಲೆ ಎತ್ತಿ ನಿಂತಿರುವಂತಹ ದೋಣಿಯಾಕಾರದ ಸಂತ ಜೋಸೇಫರ ದೇವಾಲಯ ಹಿರೇಬೈಲು, ಕರ್ನಾಟಕದ ಕಾಶ್ಮೀರವೆಂದೇ ಪ್ರಖ್ಯಾತ ನಮ್ಮ ಈ ಸುತ್ತಮುತ್ತಲ ಪರಿಸರ, ಈ ಸುಂದರ ನಾಡು ಮತ್ತು ಈ ಸುಂದರ ಪಟ್ಟಣ, ಸಮಸ್ತ ನಿವಾಸಿಗಳ ಪರವಾಗಿ, ಎಲ್ಲ ಕ್ರೈಸ್ತ ಬಾಂಧವರ ಪರವಾಗಿ ಪೂಜ್ಯರಿಗೆ ನಾವು ಶುಭ ಸ್ವಾಗತವನ್ನು ಹಾರೈಸುತ್ತೇವೆ. ನಮಗೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ನಿನ್ನೆ ಮತ್ತು ಇಂದು ಸಹಕಾರ ನೀಡಿದಂತ ಎಲ್ಲ ನಮ್ಮ ಅಧಿಕಾರಿ ವರ್ಗದವರನ್ನ, ನಮ್ಮ ಪೊಲೀಸ್ ಇಲಾಖೆಯನ್ನ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನ, ರೈತ ಮಿತ್ರದ ಸಹೋದರ ಸಹೋದರಿಯರನ್ನ, ನಾಗರಿಕ ಸೇವಾ ಸಮಿತಿಯ ಸರ್ವ ಸುಮನಸ್ಕರನ್ನ ಮತ್ತು ಪೇಟೆಯ ಎಲ್ಲ ಬಂಧು ಬಾಂಧವರನ್ನ ನಾವು ಧನ್ಯತೆಯಿಂದ ಸ್ಮರಿಸಿ ಕೃತಜ್ಞತೆಯನ್ನ, ಅಭಿನಂದನೆಯನ್ನು ಸಲ್ಲಿಸುವಾಗ ನಿಮಗಾಗಿ, ನಿಮ್ಮ ಉದ್ದೇಶ, ಕೋರಿಕೆ, ಅಭಿಪ್ರಾಯಗಳಿಗಾಗಿ ಆ ಯೇಸು ದೇವನಲ್ಲಿ ನಾವು ಪ್ರಾರ್ಥಿಸಲಿಕ್ಕೆ ಸಾಗುತ್ತಾ ಇದ್ದೇವೆ. ಭಗವಂತ ನಿಮಗೆಲ್ಲರಿಗೆ ನೂರ್ಮಡಿ ಆಶೀರ್ವಾದವನ್ನು ಅನುಗ್ರಹಿಸಿ ನಿಮ್ಮನ್ನೆಲ್ಲ ಕಾಪಾಡಿ ಕೈ ಹಿಡಿದು ಮುನ್ನಡೆಸಲೆಂಬುದೇ ನಮ್ಮೆಲ್ಲರ ಅಂತರಾಳದ ಪ್ರಾರ್ಥನೆ, ಹಾರೈಕೆ ಮತ್ತು ಅರ್ಚನೆ. ಅಷ್ಟಾದಶಮಾನೋತ್ಸವ ಸಂತ ಜೋಸೇಫರ ದೇವಾಲಯ ಹಿರೇಬೈಲು 80ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದೆ. ಸಮುದಾಯ ಇಲ್ಲಿ ತನ್ನ ವಿಶ್ವಾಸವನ್ನ ಪಡೆದು ಆ ವಿಶ್ವಾಸದ ಸಂಭ್ರಮದಲ್ಲಿದೆ. ವಿಶ್ವಾಸದ ದಿವ್ಯೋತ್ಸವ, ಕ್ರಿಸ್ತೋತ್ಸವದ ಸಂಭ್ರಮದಲ್ಲಿ ಸ್ಥಳೀಯ ಕ್ರೈಸ್ತ ಸಮುದಾಯ ಇದೆ. ಈ ಸಂಭ್ರಮಾಚರಣೆಗೆ ಮುಖ್ಯ ಅತಿಥಿಗಳಾಗಿ, ಪ್ರಧಾನ ಅರ್ಚಕರಾಗಿ ನಮ್ಮ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಅಂತೋಣಿ ಸ್ವಾಮಿ ಇವರು ಆಗಮಿಸಿದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ, ಅಭಿನಂದನಾಪೂರ್ವಕವಾಗಿ ದೇವಾಲಯದ ಮುಂದಿನ ಅರ್ಚನಾ ಕಾರ್ಯಕ್ರಮಗಳಿಗೆ ನಾವು ಕೊಂಡೊಯ್ಯುತ್ತಾ ಇದ್ದೇವೆ. ಪೂಜ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತವನ್ನ ಹಾರೈಸುತ್ತೇವೆ.
ನೆಮ್ಮಕ್ಕಿ ಹಿರೇಬೈಲು ಗ್ರಾಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ನಾವು ಪೂಜ್ಯರಿಗೆ ಹಾರೈಸುತ್ತೇವೆ. 80 ಜ್ಯೋತಿಗಳೊಂದಿಗೆ, ಧೂಪ ದೀಪ ಪುಷ್ಪಗಳೊಂದಿಗೆ, ವಾದ್ಯಗೋಷ್ಠಿಯೊಂದಿಗೆ ಪೂಜ್ಯರನ್ನ ಇಂದಿನ ಕಾರ್ಯಕ್ರಮಕ್ಕೆ ನಾವು ಹೃತ್ಪೂರ್ವಕವಾಗಿ ಎಲ್ಲ ಸಮಸ್ತ ಕ್ರೈಸ್ತ ಬಂಧು ಬಾಂಧವರ ಪರವಾಗಿ ಹಿರೇಬೈಲು ಮತ್ತು ನೆಮ್ಮಕ್ಕಿ ಗ್ರಾಮದ ಪರವಾಗಿ ಸ್ವಾಗತವನ್ನ ಸುಸ್ವಾಗತವನ್ನ ಹಾರೈಸುತ್ತೇವೆ. ಹಾಗೆಯೇ ಕೆಳಗೂರು ಸಂತ ಸತುರ್ನಿ ದೇವಾಲಯ ಈ ಭಕ್ತ ಸಮೂಹದ ಪರವಾಗಿಯೂ ಪೂಜ್ಯರನ್ನ ನಾವು ಹೃತ್ಪೂರ್ವಕವಾಗಿ ಕಾರ್ಯಕ್ಕೆ ಸ್ವಾಗತ ಸುಸ್ವಾಗತವನ್ನ ಆಚರಿಸ್ತಾ ಇದ್ದೇವೆ. ಮೆರವಣಿಗೆ ಮುಗಿದ ತಕ್ಷಣ ಗೀತೆ ದೇವಾಲಯದೊಳಗೆ ದಯಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧರಾಗಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದೇವಾಲಯಕ್ಕೆ ತೆರಳೋಣ. ಅಲ್ಲಿ ಜೂಬಿಲಿ ಗೀತೆಯ ಅನಾವರಣ ಮತ್ತು ಲೋಕಾರ್ಪಣೆ ನಮ್ಮ ಮಕ್ಕಳಿಂದ ಅದಾದ್ಮೇಲೆ ಪೂಜಾರ್ಪಣೆ ಕಾರ್ಯವಾಗುತ್ತೆ. ಕಾನ್ವೆಂಟಿನ ಗೇಟಿನ ಬಳಿ ಗುರುಗಳ ಪೂಜಾ ವಸ್ತ್ರವನ್ನು ಧರಿಸಿಕೊಳ್ತಾರೆ ಧರ್ಮಾಧ್ಯಕ್ಷರು. ಅಲ್ಲಿಂದ ಟ್ರಾನ್ಸ್ಲೆಟ್ ಮೂಲಕ ನಾವು ದೇವಾಲಯಕ್ಕೆ ಮೆರವಣಿಗೆಯಲ್ಲಿ ಬರ್ತೇವೆ. ಮುಂದಿನ ಪೂಜಾರ್ಪಣೆ ಹಾಗೂ ಅರ್ಚನೆ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿದ್ದೇವೆ. ಮತ್ತೊಮ್ಮೆ ಹಿರೇಬೈಲು ಸಮಸ್ತ ಗ್ರಾಮಸ್ಥರ ಪರವಾಗಿ, ನಿವಾಸಿಗಳ ಪರವಾಗಿ, ಕ್ರೈಸ್ತ ಬಾಂಧವರ ಪರವಾಗಿ ಪೂಜ್ಯರಿಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತವನ್ನು ನಾನು ಹಾರೈಸುತ್ತೇನೆ. 80 ವರ್ಷದ ವಿಶ್ವಾಸದ ಜ್ಯೋತಿ ಈ ದಿವಸ ನಮ್ಮ ಎಲ್ಲಾ ಧರ್ಮ ಕೇಂದ್ರದ ಹಿರಿಯ ಚೇತನಗಳನ್ನ ಇಲ್ಲಿ ದುಡಿದು ಮಡಿದು ನಡೆದಂತಹ ಎಲ್ಲ ಗುರು ಕನ್ಯಾಸ್ತ್ರೀಯರನ್ನ, ವಿಶ್ವಾಸದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿದಂತಹ ನಮ್ಮ ಎಲ್ಲ ವಿಶ್ವಾಸದ ಕಿರಣಗಳನ್ನ ನಾವು ಧನ್ಯತೆಯಿಂದ ನೆನೆದು ದೇವರಿಗೆ ಸ್ತೋತ್ರವನ್ನ ಹೇಳುತ್ತಾ, ವಿಶೇಷವಾಗಿ ಅಷ್ಟದಶಮಾನೋತ್ಸವದ ಸಂಭ್ರಮದಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಂಡಿದ್ದೇವೆ. ಚಪ್ಪಾಳೆಯನ್ನು ತಟ್ಟುತ್ತಾ ಧರ್ಮಾಧ್ಯಕ್ಷರನ್ನ ನಾವು ದೇವಾಲಯಕ್ಕೆ ಕೊಂಡೊಯ್ಯೋಣ. ಜೂಬಿಲಿ ಡ್ಯಾನ್ಸ್ ಮಕ್ಕಳು, ಸಿದ್ದರಾಗಿ ಮಕ್ಕಳ ಒಳಗಡೆ ಅದಾದ್ಮೇಲೆ ಭಕ್ತಾದಿಗಳು ಜೂಬಿಲಿ ನೃತ್ಯವನ್ನು ವೀಕ್ಷಿಸಿ ಕಾರ್ಯಕ್ರಮ ಹಾಲು ಬಲಭಾಗದಲ್ಲಿ LCD ಸ್ಕ್ರೀನ್ ಇದೆ. ಚೇರ್ಸ್ಗಳನ್ನು ಹಾಕಲಾಗಿದೆ, ಶಾಮಿಯಾನ ಹಾಕಲಾಗಿದೆ. ನಮಗೆ 8 ನಿಮಿಷ ಕಾಲಾವಕಾಶ. ನಮ್ಮ ಮಕ್ಕಳಿಗೆ 9:30, 9:40ಕ್ಕೆ ಈ ಕಾರ್ಯವನ್ನು ಮುಗಿಸ್ತಾರೆ. ಹಿರೇಬೈಲು ಅಷ್ಟದಶಮಾನೋತ್ಸವದ ಪ್ರಯುಕ್ತ ಲೋಕಾರ್ಪಣೆ ಮಾಡುತ್ತಿರುವಂಥ ಈ ಜೂಬಿಲಿ ಗೀತೆ ನಮ್ಮ ಧರ್ಮ ಕೇಂದ್ರದ ಇತಿಹಾಸವನ್ನು ಒಳಗೊಂಡಂತಹ ಕನ್ನಡ ಮತ್ತು ಕೊಂಕಣಿಯ ಈ ಜೂಬಿಲಿ ಗೀತೆಗಳಿಗೆ ನೃತ್ಯವನ್ನು ಮಾಡಲಿದ್ದಾರೆ ನಮ್ಮ ಧರ್ಮ ಕೇಂದ್ರದ ಮಕ್ಕಳು. ದಯಮಾಡಿ 10 ನಿಮಿಷ ಇದನ್ನು ವೀಕ್ಷಿಸಿ ತದನಂತರ ನಾವು ಮುಂದಿನ ಕಾರ್ಯಕ್ಕೆ ತೆರಳೋಣ. ಧರ್ಮಾಧ್ಯಕ್ಷರು ಆಸೀನರಾಗಿದ್ದಾರೆ. ಮಕ್ಕಳು ದಯಮಾಡಿ ಬಂದು ಸೌಂಡ್ ಸಿಸ್ಟಮ್, ಹಾಡು, ಟೀಚರ್ಸ್ ಬೇಗ ಬಂದು ಜೂಬಿಲಿ ನೃತ್ಯವನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.
ಸ್ವಲ್ಪ ಹಾಗೆ ನಿಂತ್ಕೊಳ್ಳಿ, ಒಂದು 5 ನಿಮಿಷ ನಿಂತ್ಕೊಳ್ಳಿ. ಆಮೇಲೆ ಸ್ಥಳಾವಕಾಶ ಮುಂದುಗಡೆ ಚೇರ್ ಹಾಕ್ತೀವಿ, ನಿಮಗೆ ಕುಳಿತುಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಯಾರ್ಯಾರಿಗೆ ಈಗ ಅಲ್ಲಿ LCD ಸ್ಕ್ರೀನ್, ಪ್ಲೀಸ್ ಪುಟ್ ಆನ್ ದ ಸ್ಕ್ರೀನ್, LCD ಸ್ಕ್ರೀನ್. ಹೊರಗಡೆನೂ ಕೂತ್ಕೊಂಡು ತಾವುಗಳಿದನ್ನು ವೀಕ್ಷಿಸಬಹುದು, ನೋಡ್ಬೋದು. ದೇವರಿಗೆ ಸಂತ ಜೋಸೆಫರ ಮೂಲಕ ನಾವು ಸ್ತೋತ್ರವನ್ನು ಹೇಳೋಣ. ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ, ಅಷ್ಟದಶಮಾನಗಳ ಹರ್ಷೋತ್ಸವ. ಗೀತೆಯ ಹಾಡೋಣ, ಒಂದಾಗೋಣ, ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ. ನಮ್ಮ ಸಂತ ಜೋಸೆಫ್ ದೇವಾಲಯದಷ್ಟೋತ್ಸವ, ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ. ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ, ಸಂತಸರಿ ಒಂದಾಗುವ ಉತ್ಸವ, ಅಷ್ಟದಶಮಾನೋತ್ಸವ. ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಉತ್ಸವ ಅಷ್ಟದಶಮಾನೋತ್ಸವ, ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ವಿಶ್ವಾಸದ ಬೀಜ ಬಿತ್ತಿದ ಗುರುಗಳನ್ನು, ಹಸನು ಮಾಡಿ ನೀರೆರೆದ ಹಿರಿಯರನ್ನು, ಸಮುದಾಯದೊಳಿತಿಗೆ ಶ್ರಮ ಪಟ್ಟರು, ಕ್ರಿಸ್ತ ಸಾಕ್ಷಿಯಾಗಿ ನಿಂತು ದಾರಿ ತೋರ್ದರು. ಗುರುವರಿಯರ ಹಿರಿಯರ ಸ್ಮರಿಸುತ್ತಲಿಂದು ಸ್ತುತಿಗಾನ ಹಾಡುವೆವು ಹರ್ಷ ತಾಳದಿ. ಉತ್ಸವ ಅಷ್ಟದಶಮಾನೋತ್ಸವ, ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಮೈಸಿರಿಯಲ್ಲಿ ನೆಲೆಯೂರಿಸಿ, ದೈವವಾಕ್ಯ ಸಂಸ್ಕಾರದಲ್ಲಿ ಬೆಳೆಸಿ, ಪಾಲಕ ಸಂತ ಜೋಸೆಫರ ಆಶ್ರಯ ನೀಡಿ, ಕ್ರಿಸ್ತೇಸು ಕೈ ಹಿಡಿದು ಜೊತೆ ನಿಂತಿಹರು. ಸಹಬಾಳ್ವೆಯ ಸಹನೆಯ ಎಮಗೆ ಕಲಿಸು, ಅಭಿವೃದ್ಧಿಯ ಪಥದಲ್ಲಿ ಎಮ್ಮ ನಡೆಸು. ಉತ್ಸವ ಅಷ್ಟದಶಮಾನೋತ್ಸವ, ಉತ್ಸವ ವಿಶ್ವಾಸದ ದಿವ್ಯೋತ್ಸವ, ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಓ ಹೋ 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 ಲಾ 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 ಲಾ. ಜೊತೆ ಜೊತೆಯಲ್ಲಿ
ಸಾಗುವೆವು ಸೋದರರಂತೆ, ಧರ್ಮ ಸಭೆಯ ಕಟ್ಟುವೆವು ಪ್ರೇಷಿತರಂತೆ. ಯುವ ಪೀಳಿಗೆಯ ವಿಶ್ವಾಸ ಬಲಪಡಿಸೆಂದು, ನಮ್ಮೊಳಗಿನ ಬಾಂಧವ್ಯ ದೃಢಪಡಿಸೆಂದು, ಭರವಸದಿ ಸಾಗುವೆವು ಮೈಲಿನೂರು. ಬೇಡುವೆವು ವರಗಳ ಕರುಣಿಸು ಎಂದು. ನಮ್ಮ ಧರ್ಮ ಕೇಂದ್ರದಿ ಸಂಭ್ರಮ ಸಡಗರ, ಅಷ್ಟದಶಮಾನಗಳ ಹರ್ಷೋತ್ಸವ. ಗೀತೆಯ ಹಾಡೋಣ, ಒಂದಾಗೋಣ, ವಿಶ್ವಾಸದ ಬದುಕ ಜ್ಯೋತಿ ಪ್ರಜ್ವಲಿಸೋಣ. ನಮ್ಮ ಸಂತ ಜೋಸಫ್ ದೇವಾಲಯದಷ್ಟೋತ್ಸವ, ದಾರಿ ತೋರಿದ ಹಿರಿಯರಿಗೆ ನಮನೋತ್ಸವ. ವಿಶ್ವಾಸ ದೀಪ ಹಿಡಿದು ಮುಂದೆ ಸಾಗುವ, ಸಂತಸರಿ ಒಂದಾಗುವ. ಉತ್ಸವ ಅಷ್ಟದಶಮಾನೋತ್ಸವ, ಉತ್ಸವ ವಿಶ್ವಾಸದ ದಿವ್ಯೋತ್ಸವ. ಐಕ್ಯೋತ್ಸವ, ಕ್ರಿಸ್ತೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಸಂಭ್ರಮದ ಸ್ಮರಣೋತ್ಸವ, ಸಂಭ್ರಮದ ಸ್ಮರಣೋತ್ಸವ. ಥ್ಯಾಂಕ್ ಯು ಡಿಯರ್ ಚಿಲ್ಡ್ರನ್. ಈ ಹಾಡನ್ನು ರಚಿಸಿ ಸಾಹಿತ್ಯ ಸಂಗೀತವನ್ನು ನೀಡಿದವರು ಉಡುಪಿ ಧರ್ಮಕ್ಷೇತ್ರದ ವಂದನೀಯ ಸ್ವಾಮಿ ಸಿರಿಲ್ ಲೋಬೋ. ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುವಾಗ ಈಗ ಕೊಂಕಣಿ ಗೀತೆಯನ್ನು ಸಾದರಪಡಿಸ್ತಾ ಇದ್ದಾರೆ. ಜೂಬಿಲಿ ಗೀತೆ ನಮ್ಮ ಧರ್ಮ ಕೇಂದ್ರದ ಮಕ್ಕಳು. ಈ ಗೀತೆಯನ್ನು ನಮಗೆ ರಚಿಸಿ ಸಾಹಿತ್ಯ ಸಂಗೀತವನ್ನು ನೀಡಿ ಸಹಕರಿಸಿದವರು ಉಡುಪಿ ಮಿಲಾಗ್ರಿಸ್ ಪ್ರಧಾನಾಲಯದ ರೆಕ್ಟರ್ ಅತಿ ವಂದನೀಯ ವಲೇರಿಯನ್ ಮೆಂಡೋನ್ಸ್ ಪೂಜ್ಯರಿಗೆ ನಮ್ಮ ಧರ್ಮ ಕೇಂದ್ರದ ಪರವಾಗಿ, ಧರ್ಮಾಧ್ಯಕ್ಷರ ಪರವಾಗಿ, ಸರ್ವ ಗುರುಗಳ ಪರವಾಗಿ ಧನ್ಯತಾ ಭಾವದಿಂದ ನೆನೆಯುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಹಾಡಿನ ಎಲ್ಲ ಖರ್ಚು ವೆಚ್ಚವನ್ನು ಸುಮಾರು 23,000 ರೆಕಾರ್ಡಿಂಗ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಎಲ್ಲವನ್ನು ಅವರು ಭರಿಸಿ ಧರ್ಮ ಕೇಂದ್ರಕ್ಕೆ ತಮ್ಮದೇ ಪ್ರೀತಿಯನ್ನು ಅಭಿಮಾನವನ್ನು ತೋರಿದ್ದಾರೆ. ಯಾವುದು ನನಗೆ ಬೇಡ, ಎಲ್ಲ ಶುಭವಾಗಲಿ ಅಂಥೇಳಿ ತಮ್ಮ ಸಂದೇಶವನ್ನು, ಶುಭವನ್ನು ಇವತ್ತು ನಮಗೆ ಕಳುಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನ ಧನ್ಯತಾ ನೆನೆಯುತ್ತಾ ಅವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ವೀಕ್ಷಿಸೋಣ ಕೊಂಕಣಿ ಗೀತೆಯ ಜೂಬಿಲಿ ನೃತ್ಯ.
सणाची अष्टदश मनोत्सवाची वर्णाची पाचवी सुंदर प्रकृतीची दोन्हीच्या आकाराची गोड्या डोंगरामध्ये सोपताही गरजाची अष्टदश मनोत्सवाची सासूचे बापा मोगाच्या राख्या आमचे विकाजेच्या सरदाम सरमेटानी तुझ्या राजान ख्रिस्तांच्या सोंग्याच्या सासूचे बापा मोगाच्या राख्या आमचे विकाजेच्या सरदाम सरमेटानी तुझ्या राजान ख्रिस्तांच्या सोंग्याच्या ಮಕ್ಕಳೇ ಬನ್ನಿ ಇಲ್ಲಿ ಹಾಗೆ ಇರಿ. ಧರ್ಮಾಧ್ಯಕ್ಷರು ದಯಮಾಡಿ ಮುಂದೆ ಬಂದು ಮಕ್ಕಳಿಗೆ ಆಶೀರ್ವಾದವನ್ನು ಕೊಟ್ಟು ಆ ಸಿಹಿ ತಿಂಡಿಯನ್ನು ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸಾಲಾಗಿ ಬಂದು ಧರ್ಮಾಧಿಕಾರಿಗಳಿಂದ ಆಶೀರ್ವಾದವನ್ನು ಪಡೆದು ಆ ಸಿಹಿ ತಿಂಡಿಯನ್ನು ಸ್ವೀಕರಿಸಿ. ನಮ್ಮ ಧರ್ಮ ಕೇಂದ್ರದ ಮಕ್ಕಳು, ಸೇಕ್ರೆಡ್ ಹಾರ್ಟ್ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರ ವಿದ್ಯಾರ್ಥಿ ಬಳಗಕ್ಕೆ ನಾವು ವಂದನೆಯನ್ನು, ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಮಕ್ಕಳು ಹಲವಾರು ದಿನಗಳಿಂದ ತಮ್ಮ ಸಮಯವನ್ನು, ತಮ್ಮ ರಜೆಯನ್ನು ತ್ಯಾಗ ಮಾಡಿ ಹಾಡನ್ನು, ಈ ತರಬೇತಿಯನ್ನು, ನೃತ್ಯವನ್ನು ಪಡೆದಿದ್ದಾರೆ. ಸಹಕರಿಸಿದಂಥ ಎಲ್ಲ ಧರ್ಮ ಭಗಿನಿಯರಿಗೆ ಮತ್ತು ಟೀಚರ್ಸ್ಗಳಿಗೆ ಸಂತ ಜೋಸೆಫರ ಮಧ್ಯಸ್ಥಿಕೆ, ಪ್ರಾರ್ಥನೆ ಮತ್ತು ದೇವರ ಆಶೀರ್ವಾದಗಳನ್ನು ನಾವು ಕೋರ್ತೇವೆ. ಗಾಡ್ ಬ್ಲೆಸ್ ಯು ಆಲ್. ಯು ಹ್ಯಾವ್ ಡನ್ ವೆಲ್. ಥ್ಯಾಂಕ್ ಯು. ಫೋಟೋಗೆ ನಿಂತ್ಕೊಳ್ಳಿ. ಹಾಗೆ ಫೋಟೋ ಒಟ್ಟಾಗಿ ಫೋಟೋಗ್ರಾಫ್ಗೆ ನಿಂತ್ಕೊಳ್ಳಿ. ಒಂಬತ್ತು ಮುಕ್ಕಾಲು ಗಂಟೆಗೆ ನಾವು ಬಲಿಪೂಜೆನ ಆರಂಭಿಸ್ತಾ ಇದ್ದೇವೆ. ಈಗ ದಯಮಾಡಿ ಗುರುಗಳೆಲ್ಲರೂ ಕಾನ್ವೆಂಟಿನ ಬಳಿ, ಗೇಟಿನ ಬಳಿ ತೆರಳಬೇಕು. ವಾದ್ಯಗೋಷ್ಠಿಯವರು ಅಲ್ಲಿ ತೆರಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೂಜಾ ವಸ್ತ್ರವನ್ನು ಧರಿಸಿ ನಾವು ಮೆರವಣಿಗೆಯಲ್ಲಿ ದೇವಾಲಯವನ್ನು ಪ್ರವೇಶಿಸ್ತೇವೆ. ನಮ್ಮ ಸ್ವಯಂ ಸೇವಕರು, ಪಾಲನಾ ಸಮಿತಿಯ ಸದಸ್ಯರುಗಳು ಚೇರ್ಸ್ಗಳನ್ನು ಈಗ ನಾವು ಹೇಗೆ ಮುಂದೆ ಹಾಕ್ತೀವಿ ಸಾಲಾಗಿ ಚೇರ್ಸ್ಗಳನ್ನು ಹಾಕಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಮಿತಿಯ ಸದಸ್ಯರುಗಳು ಚೇರ್ಸ್ ಬನ್ನಿಲು. ವಾಲಂಟಿಯರ್ಸ್, ಸಮುದಾಯದ ಪ್ರತಿನಿಧಿಗಳು, ಗೋರ್ಕಾರ್ಗಳು ದಯಮಾಡಿ ಮುಂದೆ ಬಂದು ಚೇರ್ಸನ್ನು ಮುಂದೆ ಹಾಕಿ. ಈಗ ಸ್ಥಳ ಆಯಿತು. ಚೇರ್ಸ್ಗಳನ್ನು ದಯಮಾಡಿ ಸಾಲಾಗಿ ಮುಂದೆ ಹಾಕಿ ಭಕ್ತರಿಗೆ ಕುಳಿತುಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ಎರಡು ಕಡೆಯೂ ಶಿಸ್ತುಬದ್ಧವಾಗಿ ಸಾಲಾಗಿ ಚೇರ್ಸ್ಗಳನ್ನು ಹಾಕಿ. ಆತ್ಮೀಯರೇ, ಇವತ್ತಿನ ಬಲಿಪೂಜೆಗೆ ಆಗಮಿಸಿರತಕ್ಕಂಥ ಎಲ್ಲ ಗುರುಗಳಿಗೆ ಸ್ವಾಗತ, ಸುಸ್ವಾಗತವನ್ನು ನಾನು ಸಮಸ್ತ ಧರ್ಮ ಕೇಂದ್ರದ ಜನರ ಪರವಾಗಿ, ಸಮಿತಿಗಳ ಸದಸ್ಯರ ಪರವಾಗಿ, ಧರ್ಮ ಭಗಿನಿಯರುಗಳ ಪರವಾಗಿ, ಮಕ್ಕಳ ಪರವಾಗಿ, ಯುವ ಮಿತ್ರರ ಪರವಾಗಿ ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ಹಾಗೆ ಇವತ್ತಿನ ಈ ಅಷ್ಟದಶಮಾನೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬಂಧು ಮಿತ್ರರು, ನಮ್ಮ ಕುಟುಂಬದ ಮಕ್ಕಳು, ನೆಂಟರಿಷ್ಟರು ಆಗಮಿಸಿದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ. ನಿಮಗೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತವನ್ನು ನಾನು ಹಾರೈಸ್ತೇನೆ ಎಲ್ಲ ಸದಸ್ಯರುಗಳ ಪರವಾಗಿ. ಹಾಗೆಯೇ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ಧರ್ಮಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಸ್ವಾಗತ. ನಮ್ಮ ಊರಿನಿಂದ ದೈವಕರಿಗೆ ಹೋಗೊಟ್ಟು ವಿವಿಧ ಸ್ಥಳಗಳಲ್ಲಿ ದುಡಿತಿರುವಂಥ ಎಲ್ಲ ಗುರು ಕನ್ಯಾಸ್ತ್ರೀಯರಿಗೆ ಮತ್ತೆ ನಾನು ಸ್ವಾಗತ, ಸುಸ್ವಾಗತವನ್ನು ಈ ಪೂಜಾ ಅರ್ಪಣೆಗೆ ಹಾರೈಸ್ತೇನೆ. ಈ ಪೂಜೆಯನ್ನು ಧರ್ಮಾಧ್ಯಕ್ಷರು ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ, ಸಂತ ಜೋಸೆಫರ ಸಮಸ್ತ ಕುಟುಂಬಗಳ ಉದ್ದೇಶ ಅಭಿಪ್ರಾಯಗಳಿಗಾಗಿ ಅರ್ಪಿಸ್ತಾ ಇದ್ದಾರೆ. ನಿಮಗಾಗಿ ಪ್ರಾರ್ಥಿಸಲಾಗುವುದು. ಯೇಸುದಾಸ್ ಇವರ ಅಭಿಪ್ರಾಯದಂತೆ ಜೀವನದಾಸ್ ಇವರ ಆತ್ಮಶಾಂತಿಗಾಗಿ ಬಲಿಪೂಜೆಯನ್ನು ಅರ್ಪಿಸಲಾಗುವುದು. ಚೇರ್ಸ್ ಹೊರಗಡೆಯಿಂದ ಇದ್ದರೆ ತೊಗೊಂಬಂದು ಒಳಗಡೆ ಹಾಕಿ. ಅಲ್ಲಿ ಸ್ವಲ್ಪ ಹಿಂದೆ ಹಾಕ್ಬೋದು. ಚೇರ್ಸ್ಗಳಲ್ಲಿದ್ದರೆ, ಶೆಡ್ಡಲ್ಲಿದ್ದರೆ ದಯಮಾಡಿ ತಂದು ಅಲ್ಲಿ ಚೇರ್ಸನ್ನು ಹಾಕಿ.
Bagay sa'yo mahitista. Kaya parang sige. Kaya. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಇಲ್ಲಿ ಸೇರಿರುವ ಎಲ್ಲ ಗುರುವರಿಯರೇ, ಅದರಲ್ಲೂ ನಮ್ಮ ಧರ್ಮ ಕೇಂದ್ರದ ವಂದನೀಯ ಸ್ವಾಮಿ ಡೇವಿಡ್ ಪ್ರಕಾಶ್ ಅವರೇ,
ಕನ್ಯಾ ಭಗಿನಿಯರೇ, ಈ ನಮ್ಮ ಹಿರೇಬೈಲ್ ಸಿಸ್ಟರ್ಸ್ ಅವರೇ ಮತ್ತು ಬೇರೆ ಕಡೆಗಳಿಂದ ಬಂದಿರುವಂಥ ಎಲ್ಲ ಸಿಸ್ಟರ್ಸ್ ಅವರೇ, ಅದೇ ಮೇರೆಗೆ ಫಾದರ್ಸ್ ಕೂಡ, ಗುರುಗಳು ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಮತ್ತು ಈ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳೇ, ಮತ್ತು ಇಂದು ಈ ಸಮಾರಂಭಕ್ಕೆ ನಮ್ಮ ಧರ್ಮ ಕೇಂದ್ರ ಭಕ್ತಾದಿಗಳು ಮಾತ್ರವಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾನು ಇಂದು ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಏಕೆಂದರೆ ಹಿರೇಬೈಲ್ ಸಂತ್ ಜೋಸೆಫರ ಈ ದೇವಾಲಯ ಅಂದರೆ ಈ ಧರ್ಮ ಕೇಂದ್ರ ಸ್ಥಾಪಿತವಾಗಿ 80 ವರ್ಷಗಳಾಗಿವೆ. ಹಸ್ತ ದಶಮಾನೋತ್ಸವ ಹಾಗೂ ಇಂದು ನಾವು ಕ್ರಿಸ್ತೋತ್ಸವ ಮಾತ್ರವಲ್ಲ, ನಮ್ಮ ಭಕ್ತಿ ದಿವ್ಯೋತ್ಸವ ಹಾಗೂ ಇಂದಿನ ಸಮಾರಂಭದ ಎಲ್ಲ ಸ್ಮರಣೋತ್ಸವ, ಎಷ್ಟೋ ಹಬ್ಬಗಳನ್ನು ನಾವು ಈ ದಿನ ಸ್ಮರಿಸ್ತಾ ಕೊಂಡಾಡುತ್ತಿರುವಾಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದಯಾಮಯ ದೇವರು ಈ 80 ವರ್ಷಗಳಲ್ಲಿ ಈ ಧರ್ಮ ಕೇಂದ್ರವನ್ನು ಸ್ಥಾಪಿಸಿದ ದಿನದಿಂದ ಇಂದಿನವರೆಗೂ ಈ ಧರ್ಮ ಕೇಂದ್ರವನ್ನು ಪಾಲಿಸುತ್ತಾ ನಮ್ಮ ಪಾಲಕ ಸಂತ ಜೋಸೆಫರು ನಮಗೆ ಎಲ್ಲ ವಿಧದಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡುತ್ತಾ ಬಂದಿರುತ್ತಾರೆ. ಇಲ್ಲಿ ಸೇವೆ ಮಾಡಿರುವ ಎಲ್ಲ ಗುರುಗಳು ಮತ್ತು ಕನ್ಯಾ ಭಗಿನಿಯರು ಮಾತ್ರವಲ್ಲ, ಈ ಧರ್ಮ ಕೇಂದ್ರದಿಂದ ಗುರುಗಳಾಗಿರುವ ಎಲ್ಲ ಗುರುಗಳಿಗೂ ಕನ್ಯಾ ಭಗಿನಿಯರಿಗೂ ನಾನು ಇಂದು ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ಇಂಥ ಒಂದು ದಿನ, ಶುಭ ದಿನ ನಮಗೆಲ್ಲರಿಗೂ ಬರುವುದಿಲ್ಲ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಈ ಧರ್ಮ ಕೇಂದ್ರವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಮತ್ತು ಈ ಧರ್ಮ ಕೇಂದ್ರದಿಂದ, ಈ ಧರ್ಮ ಕೇಂದ್ರದ ಈ ನವೀನ ದಿನಗಳಲ್ಲಿ ನಾವು ನೋಡಿರುವ ಹಾಗೆ ದೇವರಿಗೆ ಸಾಕ್ಷಿಗಳಾಗಿ ಬಾಳುವುದು, ಯೇಸು ಕ್ರಿಸ್ತರಿಗೆ ನಾವು ಸಾಕ್ಷಿಗಳಾಗಿ ಬಾಳುವುದು, ಯೇಸು ಕ್ರಿಸ್ತರ ಅವರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ಬೇರೆಯವರಿಗೆ ಯಾವ ರೀತಿಯಲ್ಲಿ ಈ ನಮ್ಮ ಜೀವನವನ್ನು ನೋಡಿ ಬೇರೆಯವರು ಕೂಡ ಇಂಥ ಒಂದು ಜೀವನವನ್ನು ನಾವು ಕೂಡ ಜೀವಿಸಬೇಕು ಎಂಬ ಒಂದು ಸಾಕ್ಷಿಯ ಜೀವನವನ್ನು ಜೀವಿಸುತ್ತಾ ಬೇರೆಯವರು ಕೂಡ ಯೇಸು ಸ್ವಾಮಿಯನ್ನು ಅರಿತುಕೊಳ್ಳಲಿ. ಮತ್ತು ಇಂದು ನಾವು ಈ ದಶಮಾನೋತ್ಸವ, ಹಸ್ತ ದಶಮಾನೋತ್ಸವವನ್ನು ಕೊಂಡಾಡುತ್ತಿರುವಾಗ ದಯಾಮಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಮತ್ತು ಈ ಧರ್ಮ ಕೇಂದ್ರವನ್ನು ಇನ್ನೂ ಹೆಚ್ಚು ಪ್ರಗತಿಯಲ್ಲಿ ಅವರು ಮುಂದುವರಿಸಲಿ. ಮತ್ತು ನಿಮ್ಮೆಲ್ಲರ ಸಹಕಾರದ ಮೂಲಕ ಧರ್ಮ ಕೇಂದ್ರದ ಗುರುಗಳು ಇಂದಿನ ಈ ಉತ್ಸವವನ್ನು ಕೊಂಡಾಡುವುದಕ್ಕಾಗಿ ಅನೇಕ ತಿಂಗಳ ಕಾಲ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಈ ನವೀನ ದಿನಗಳಲ್ಲಿ ವಿಶೇಷವಾಗಿ ನೀವೆಲ್ಲರೂ ಒಂದಲ್ಲ ಒಂದು ಉದ್ದೇಶಕ್ಕಾಗಿ ಪ್ರತಿಯೊಂದು ದಿನವನ್ನು 9 ದಿನ ನವೇನವನ್ನು ದೇವರಿಗೆ ಸಮರ್ಪಿಸುತ್ತಾ ಪ್ರಾರ್ಥನೆ ಮಾಡಿದ್ದೀರಿ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ. ಸಂತ ಜೋಸೆಫರ ಮೂಲಕ ಸಂತ ಜೋಸೆಫರು ನಿಮಗೆಲ್ಲ ಒಳ್ಳೆಯದನ್ನು ಮಾಡುತ್ತಾರೆ.
ನಾನು ಈ ಬಲಿಪೂಜೆಯನ್ನು ಈ ಧರ್ಮ ಕೇಂದ್ರಕ್ಕೆ ಮತ್ತು ಈ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗಾಗಿ ಸಮರ್ಪಿಸ್ತಾ ಇದ್ದೇನೆ. ನಾವು ಈ ಬಲಿಪೂಜೆಯನ್ನು ಯೋಗ್ಯವಾಗಿ ಒಪ್ಪಿಸುವ ಹಾಗೆ ಮಾಡಿರುವ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. प्रभु
ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಇಂದು ಸಂತ ಜೋಸೇಫರು ಕಾರ್ಮಿಕರ ಪಾಲಕರ ಹಬ್ಬವನ್ನು ಕೊಂಡಾಡುತ್ತಿರುವಾಗ ಈ ಹಬ್ಬವನ್ನು ಪೋಪ್ ಜಗದ್ಗುರು ಸಂತ 12ನೇ ಭಕ್ತಿನಾಥರು 1955ನೇ ಇಸ್ವಿಯಲ್ಲಿ ಇದನ್ನು ಸ್ಥಾಪಿಸಿದರು. ಈ ಹಬ್ಬವನ್ನು ಸಂತ ಜೋಸೇಫರ ದಿನ ಮೇ 1ನೇ ತಾರೀಕು ಎಲ್ಲ ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ ದೇಶಗಳಲ್ಲಿ ಮೇ 1ನೇ ತಾರೀಕು ಕಾರ್ಮಿಕರ ದಿನವಾಗಿ ಆಚರಿಸುತ್ತಿದ್ದರು. ಆ ಸಮಯದಲ್ಲಿ ಪೋಪ್ ಜಗದ್ಗುರು ಈಗ ಸಂತರಾಗಿರುವ 12ನೇ ಭಕ್ತಿನಾಥರು ಸಂತ ಜೋಸೇಫರು ನಮ್ಮ ಕಾರ್ಮಿಕರ ಪಾಲಕರು. ಅವರು ಇಡೀ ಧರ್ಮಸಭೆಗೆ ಅವರು ಪಾಲಕರಾಗಿರುವಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡುವ ಎಲ್ಲ ಕೆಲಸವನ್ನು ಏನೇ ಕೆಲಸವಾಗಿರಲಿ ಆ ಕೆಲಸವನ್ನು ದೇವರ ಮಹಿಮೆಗಾಗಿ ಸಮರ್ಪಿಸೋಣ. ಮತ್ತು ಸಂತ ಜೋಸೇಫರು ಕಾರ್ಮಿಕರ ಪಾಲಕರಾಗಿರುವಾಗ ನಮ್ಮ ಸೇವೆಯನ್ನು, ನಮ್ಮ ಕಾರ್ಯವನ್ನು, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಆಶೀರ್ವದಿಸುತ್ತಾರೆ. ಪ್ರಾರ್ಥಿಸೋಣ. ಸರ್ವ ಸೃಷ್ಟಿಕರ್ತ ದೇವರೇ, ಕೆಲಸ ಮಾಡಬೇಕೆಂಬ ಕರ್ತವ್ಯವನ್ನು ಮಾನವ ಕುಲಕ್ಕೆ ವಿಧಿಸಿದ್ದೀರಿ. ಸಂತ ಜೋಸೇಫರ ಆದರ್ಶದಿಂದಲೂ ಆಶ್ರಯದಿಂದಲೂ ನೀವು ವಿಧಿಸಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾ ನೀವು ವಾಗ್ದಾನಿಸಿರುವ ಸಂಭಾವನೆಗಳನ್ನು ನಾವು ಪಡೆಯುವಂತೆ ದಯೆಯಿಂದ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆದಿಕಾಂಡದಿಂದ ವಾಚನ. ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಕಾಡುಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು, ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು, ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು, ಅವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿಮಿತ್ತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ 7ನೆಯ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು. ತಮ್ಮ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಆ ದಿನದಂದು ವಿಶ್ರಮಿಸಿಕೊಂಡ ಕಾರಣ ಹಾಗೆ ಮಾಡಿದರು. ಪ್ರಭುವಿನ ವಾಕ್ಯ.
ಜಗಗಳು ಹುಟ್ಟುವುದಕ್ಕೆ ಮುಂಚಿನಿಂದ ಭೂದೇಶಗಳಾಗುವುದಕ್ಕೆ ಮೊದಲಿನಿಂದ ನೀನೆ ಮಗೆ ದೇವರು ಯುಗ ಯುಗದಿಂದ, ನೀನೆ ಮಗೆ ದೇವರು ಯುಗ ಯುಗದಿಂದ, ನೀನೆ ಮಗೆ ದೇವರು ಯುಗ ಯುಗದಿಂದ, ನೀನೆ ಮಗೆ ದೇವರು ಯುಗ ಯುಗದಿಂದ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಓ ಪ್ರಭು, ಓ ಪ್ರಭು, ಓ ಪ್ರಭು. ಜೀವನದ ಅವಧಿಯ ಲೆಕ್ಕಿಸ ಕಲಿಸು, ಪರಿಜ್ಞಾನದ ಹೃದಯವ ನೀ ಕರುಣಿಸು. ಜೀವನದ ಅವಧಿಯ ಲೆಕ್ಕಿಸ ಕಲಿಸು, ಪರಿಜ್ಞಾನದ ಹೃದಯವ ನೀ ಕರುಣಿಸು. ಪ್ರಭು ತಿರುಗಿ ಬಕೋಪ ಇಷ್ಟರ ತನಕ, ನಿನ್ನ ಸೇವಕರ ಮೇಲಿರಲಿ ಮರುಗ. ಪ್ರಭು ತಿರುಗಿಯ ಹೋಗ ಎಷ್ಟರ ತನಕ, ನಿನ್ನ ಸೇವಕರ ಮೇಲಿರಲಿ ಮರುಗ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಓ ಪ್ರಭು, ಓ ಪ್ರಭು, ಓ ಪ್ರಭು. ಉದಯದಲ್ಲಿ ತೋಯಿಸೆಮ್ಮ ನಿಮ್ಮ ಕೃಪೆಯಿಂದ, ಹರ್ಷಿಸಿ ಆನಂದಿಸುವೆವು ದಿನದಾದ್ಯಂತ. ಉದಯದಲ್ಲಿ ತೋಯಿಸೆಮ್ಮ ನಿನ್ನ ಕೃಪೆಯಿಂದ, ಹರ್ಷಿಸಿ ಆನಂದಿಸುವೆವು ದಿನದಾದ್ಯಂತ. ಪ್ರಕಟಿಸು ನಿನ್ನ ರಕ್ಷಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾ ಶಕ್ತಿ ಅವರ ಸಂತಾನಕ್ಕೆ. ಪ್ರಕಟಿಸು ನಿನ್ನ ರಕ್ಷಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾ ಶಕ್ತಿ ಅವರ ಸಂತಾನಕ್ಕೆ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಓ ಪ್ರಭು, ಓ ಪ್ರಭು, ಓ ಪ್ರಭು. ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ. ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನೀವು ಏನನ್ನು ಮಾಡಿದರೂ ಪೂರ್ಣ ಪ್ರಮಾಣದಿಂದ ಮಾಡಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ. ಅದಕ್ಕೆ ಪ್ರತಿಫಲವಾಗಿ ಪ್ರಭುವಿನಿಂದ ನೀವು ಸ್ವರ್ಗೀಯ ಬಾಧ್ಯತೆಯನ್ನು ಪಡೆಯುವರೆಂದು ನಿಮಗೆ ತಿಳಿದೇ ಇದೆ. ಪ್ರಭುವಿನ ವಾಕ್ಯ. Hallelujah, hallelujah.
ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಶುಭ ಸಂದೇಶ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಜನರು ಯೇಸು ಸ್ವಾಮಿಯನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ, ಗುರುದೇವ, ತಾವು ಇಲ್ಲಿಗೆ ಬಂದದ್ದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ಉಳಿಯುವ ಮತ್ತು ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು. ಆಗ ಜನರು, ದೇವರು ಮೆಚ್ಚುವ ಕಾರ್ಯವನ್ನು ನಾವು ಮಾಡಬೇಕಾದರೆ ನಾವು ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳಿಸಿದಾತನನ್ನು ನೀವು ನಂಬಬೇಕು, ಇದೇ ದೇವರು ಮೆಚ್ಚುವ ಕಾರ್ಯ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇವತ್ತು ಮೇ 1ನೇ ತಾರೀಕು ನಾವು ಎಲ್ಲ ಒಟ್ಟು ಸೇರಿ ಇವತ್ತು ಈ ಧರ್ಮ ಕೇಂದ್ರದ ಪಾಲಕ ಸಂತರಾದ ಹಾಗೂ ಕಾರ್ಮಿಕ ವರ್ಗದ ಪಾಲಕ ಸಂತರಾದ ಸಂತ ಜೋಸೆಫರ ಹಬ್ಬವನ್ನು ಮತ್ತು ಈ ದೇವಾಲಯದ ಅಷ್ಟದಶಮೋತ್ಸವವನ್ನು ನಾವು ಕೊಂಡಾಡ್ತಿರುವಂಥ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತೀನಿ. ಅದರಿಂದ ಪ್ರಿಯರು, ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಹಬ್ಬವನ್ನು ಕೊಂಡಾಡ್ತಿರುವಂಥ ಸಮಯದಲ್ಲಿ ಈ ಕಾಯಕದ ದುಡಿಮೆಯ ಘನತೆಯನ್ನು, ಮಹತ್ವವನ್ನು ನಾವು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಗಾದೆ ಒಂದು ಹೇಳ್ತಾ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಈ ಗಾದೆ ಈ ಕಾಯಕದ ದುಡಿಮೆಯ ಘನತೆ, ಗೌರವವನ್ನು ಎತ್ತಿ ಹಿಡಿಯುತ್ತದೆ. ಅದೇ ಪ್ರಕಾರ ಕಾಯಕವೇ ಕೈಲಾಸ ಎಂದು ಹೇಳುವುದರ ಮುಖಾಂತರ ಈ ಕೆಲಸವನ್ನು, ದುಡಿಮೆಯನ್ನು ಆಧ್ಯಾತ್ಮಿಕ ಅಂತಸ್ತಿಗೆ ಮೇಲೆ ಎತ್ತಿದ್ದನ್ನು ನಾವು ನೋಡ್ತೀವಿ. ಆದ್ದರಿಂದ ನಮ್ಮ ಜೀವನ ಪಾವನಗೊಳಿಸಬೇಕಾದ್ರೆ ಕಷ್ಟಪಟ್ಟು ದುಡಿಯೋದು, ಈ ಮುಖಾಂತರ ನಾವು ಕೂಡ ನಮ್ಮ ಸ್ವರ್ಗವನ್ನು ನಾವು ಹೋಗಲಿಕ್ಕೆ ಇದರ ಮುಖಾಂತರ ಸಾಧ್ಯವಾಗುತ್ತದೆ ಎಂದು ನಮಗೆ ಈ ಒಂದು ಗಾದೆಯಿಂದ ಗೊತ್ತಾಗುತ್ತದೆ. ಮತ್ತೊಂದು ಹೇಳಿಕೆ ಈ ಥರ ಉಂಟು, ನೋ ಕ್ರೌನ್ ವಿದೌಟ್ ಥಾರ್ನ್ ಅಂತ. ಅಂದರೆ ಅದಕ್ಕೆ ಸಮನಾದ ಅರ್ಥದಲ್ಲಿ ಹೇಳುವುದಾದರೆ, ಈ ಗುಲಾಬಿ ಹೂ ಬೇಕೆ ಮುಳಿದೆ ಜೋಕೆ ಅಂತ ಹೇಳ್ತಾರೆ. ಆದ್ದರಿಂದ ಗುಲಾಬಿ ಹೂ ನೋಡ್ಲಿಕ್ಕೆ ಚಂದ, ಅದನ್ನು ತಗೋಬೇಕಾದ್ರೆ ಅದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಅದೆಲ್ಲ ಮುಳ್ಳುಗಳಿಂದ ಸುತ್ತುವರಿಸಲ್ಪಟ್ಟಿದೆ. ಆದ್ದರಿಂದ ನೋ ಕ್ರೌನ್ ವಿದೌಟ್ ಥಾರ್ನ್. ಅದರಿಂದ ಮಹಿಮೆ ಬೇಕಾದರೆ, ನಮಗೆ ಕಿರೀಟ ಬೇಕಾದರೆ, ಜೀವನದಲ್ಲಿ ಒಂದು ಸ್ಥಾನಮಾನ ಅಂತಸ್ತು ಗಳಿಸಬೇಕಾದ್ರೆ ಅದು ದುಡಿಮೆಯ ಮುಖಾಂತರನೇ ಸಾಧ್ಯ ಎಂಬುದು ಈ ಒಂದು ಗಾದೆಗಳು, ವೇದ ವಾಕ್ಯಗಳು ನಮಗೆ ತಿಳಿಸ್ತವೆ. ಲಿಯೋನಾರ್ಡೋ ಡ ವಿಂಚಿ ಹೇಳ್ತಾನೆ, ಪ್ರಯತ್ನದ ಬೆಲೆ ತೆತ್ತಾಗ ಏ ಭಗವಂತ ನೀನೆಲ್ಲವನ್ನು ಆಶೀರ್ವಾದ ಮಾಡ್ತೀಯಂತ. ಆದ್ದರಿಂದ ದೇವರ ಆಶೀರ್ವಾದ ಬರಬೇಕಾದ್ರೆ ನಾವು ಪ್ರಯತ್ನ ಮಾಡಬೇಕು, ನಾವು ಕಷ್ಟಪಡಬೇಕು, ಸ್ವಲ್ಪ ದುಡಿಮೆಯನ್ನು ನಾವು ಮಾಡಬೇಕು. ಎಲ್ಲವೂ ದೇವರೇ ಮಾಡಲಿ ಅಂತ ಹೇಳಿದ್ರೆ ಆಗುವುದಿಲ್ಲ, ನಮ್ಮ ಪ್ರಯತ್ನವೂ ಬೇಕಾಗುತ್ತದೆ. ಅದಕ್ಕೆ ಪ್ರಯತ್ನದ ಬೆಲೆ ತೆತ್ತಾಗ ಹೇ ದೇವ ನೀ ಎಲ್ಲವನ್ನು ಆಶೀರ್ವಾದ ಮಾಡ್ತಿ. ಅದೇ ಪ್ರಕಾರ ಎಡಿಸನ್ನಿಗೆ, ಅವನು ದೊಡ್ಡ ಸೈಂಟಿಸ್ಟ್, ಅವನು ವಿಜ್ಞಾನಿ, ಅನೇಕ ಸಂಶೋಧನೆಗಳನ್ನು ಮಾಡಿದ್ದಾನೆ, ಎಷ್ಟೋ ಆವಿಷ್ಕಾರಗಳನ್ನು ಕಂಡುಹುಡುಕಿದ್ದಾನೆ. ಆವಾಗ ಜನ, ದೇವರು ಏನು ನಿನಗೆ ಬುದ್ಧಿ ಕೊಟ್ಟಿದ್ದಾರೆ, ಏನು ನಿನಗೆ ಪ್ರತಿಭೆ ಕೊಟ್ಟಿದ್ದಾರೆ? ಅವಾಗವನು ಹೇಳ್ತಾನೆ, ಪ್ರತಿಭೆ ಅಂತೀರಾ,
ಆಶೀರ್ವಾದ ಅಂತೀರಾ? ಅವನು ಹೇಳ್ತಾನೆ 99 ಪಾಲು ಬೆವರು, 1 ಪಾಲು ಆಶೀರ್ವಾದ. 99% ಪರ್ಸ್ಪಿರೇಷನ್ ಆ್ಯಂಡ್ 1% ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ. ಆದ್ದರಿಂದ ಪ್ರಿಯರೇ, ದೇವರ ಆಶೀರ್ವಾದ ಯಾರಿಗೆ ಸಿಗುತ್ತದೆ? ಕಷ್ಟಪಟ್ಟು ದುಡಿಯೋವನಿಗೆ, ಭಾಳ ಶ್ರಮ ಪಡುವವನಿಗೆ, ಅಂಥವರಿಗೆ ದೇವರ ಆಶೀರ್ವಾದ ಯಾವತ್ತೂ ಕೂಡ ಇರುತ್ತದೆ. ನಮ್ಮ ಧರ್ಮಾಧ್ಯಕ್ಷರು ಪೂಜೆ ಪ್ರಾರಂಭದಲ್ಲಿ ಹೇಳಿದರು, ಈ ಕಾರ್ಮಿಕರ ದಿನವನ್ನು ನಮ್ಮ ಜಗದ್ಗುರುಗಳು ಭಕ್ತಿನಾಥರು, 12ನೇ ಭಕ್ತಿನಾಥರು 1955ರಲ್ಲಿ ಇದನ್ನು ನಾವು ಆಚರಿಸ್ಬೇಕಂತ ಕರೆ ಕೊಟ್ಟರು ಅಂತ. ಮತ್ತು ಅವ್ರು ಹೇಳಿದರು, ಇದು ಮುಂಚಿತವಾಗಿತ್ತು, ಆಚರಣೆಯಲ್ಲಿ ಇತ್ತು. ಕಮ್ಯುನಿಸ್ಟ್ ದೇಶಗಳಲ್ಲಿ, ಕಮ್ಯುನಿಸ್ಟ್ ರಷ್ಯಾದಲ್ಲಿ ಇದು ಆಚರಿಸಲಾಗ್ತಾ ಇತ್ತು. ಮತ್ತು ಜಗದ್ಗುರುಗಳು ಯಾಕೆ ಮತ್ತೆ ಇದನ್ನು ಹೊಸದಾಗಿ ಇದನ್ನು ಪರಿಚಯಿಸ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಮ್ಯುನಿಸ್ಟ್ ತತ್ವ ಉಂಟಲ್ಲ, ಈ ಕಮ್ಯುನಿಸ್ಟ್ ತತ್ವ ಅದು ನೆಲೆ ನಿಂತಿರೋದು ಕಾರ್ಮಿಕರ ಸಂಘಟನೆಯ ಮೇಲೆ. ಕಾರ್ಮಿಕರು ಇಲ್ಲದಿದ್ದರೆ ಈ ಕಮ್ಯುನಿಸ್ಟ್ ತತ್ವಕ್ಕೆ ಅರ್ಥ ಬರುವುದಿಲ್ಲ. ಆದ್ದರಿಂದ ಅದರ ಮುಖ್ಯ ಸಂಸ್ಥಾಪಕ ಫೌಂಡರ್ ಈ ತತ್ವದ್ದು ಕಾರ್ಲ್ ಮಾರ್ಕ್ಸ್. ಅವನು ಹೇಳ್ತಾನೆ, ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್, ಯು ಹ್ಯಾವ್ ನಥಿಂಗ್ ಟು ಲೂಸ್ ಎಕ್ಸೆಪ್ಟ್ ಎ ಚಾನ್ಸ್. ಪ್ರಪಂಚದ ಎಲ್ಲ ಕಾರ್ಮಿಕರೇ ಒಟ್ಟಾಗಿರಿ, ನೀವು ಕಳ್ಕೊಳ್ಳೋದು ಏನಿಲ್ಲ, ನಿಮ್ಮನ್ನು ಬಂಧಿಸುವ ಸಂಕೋಲೆಗಳನ್ನು ಬಿಟ್ಟರೆ. ಅಂದರೆ ಈಗ ನೀವು, ಅದಕ್ಕೆ ಒಬ್ಬರು ಹೇಳ್ತಾರೆ, ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಎವ್ರಿವೇರ್ ಈಸ್ ಇನ್ ಚೈನ್ಸ್. ಮಾನವ ಹುಟ್ಟುವಾಗ ಸ್ವತಂತ್ರನಾಗಿ ಹುಟ್ಟುತ್ತಾನೆ, ಬಟ್ ಎಲ್ಲ ಕಡೆ ಸಂಕೋಲೆಯಿಂದ ಬಂಧಿಸಲ್ಪಟ್ಟಿರ್ತಾನೆ ಅಂತ. ಆದ್ದರಿಂದ ನಿಮ್ಮ ಸಂಕೋಲೆಗಳು ಕಳಚಿ ಹೋಗಬೇಕಾ? ನಿಮ್ಮ ಸ್ವಾತಂತ್ರ್ಯ ಬೇಕಾ? ಕಾರ್ಮಿಕರಿಗೆ ಒಟ್ಟಾಗಿ ಬನ್ನಿ, ಹೋರಾಟ ಮಾಡೋಣ, ಖಂಡಿತವಾಗಿಯೂ ನಾವು ಸ್ವತಂತ್ರ ಆಗ್ತೀವಿ. ಪ್ರಿಯರೇ, ಅವರು ಸ್ವತಂತ್ರರಾದ್ರ? ಕಮ್ಯುನಿಸ್ಟ್ ರಷ್ಯಾ ಸ್ವತಂತ್ರವಾಯ್ತಾ? ಎಲ್ಲಿ ಅದು ಹುಟ್ಟಿ ಬೆಳೆಯಿತು? ಕಮ್ಯುನಿಸ್ಟ್ ದೇಶದಲ್ಲಿ, ರಷ್ಯಾದಲ್ಲಿ 1992 ಇಸ್ವಿಗಳಲ್ಲಿ ಅಲ್ಲಿಯ ಗೋರ್ಬಚ್ಚು ಸರ್ಕಾರ ಆ ಕಮ್ಯುನಿಸ್ಟ್ ತತ್ವವನ್ನು ಕಿತ್ತೆಸೆಯಿತು, ರದ್ದು ಮಾಡಿ ಹಾಕ್ತು. ಆಮೇಲೆ ಡೆಮೊಕ್ರೆಟಿಕ್ ಫೆಡರೇಟಿವ್ ಗೌರ್ಮೆಂಟನ್ನು ಮತ್ತೆ ಜಾರಿಗೆ ತಂತು. ಯಾಕೆ ಕಿತ್ತೆಸೆಯಿತು ಕಮ್ಯುನಿಸ್ಟ್ ತತ್ವವನ್ನು? ಯಾಕೆಂತ ಹೇಳಿದ್ರೆ, ಅವರು ಏನು ಹೇಳಿದ್ರು, ನಿಮಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ, ನೀವು ಒಟ್ಟುಗೂಡಿದರೆ ಕಾರ್ಮಿಕರೇ ಈ ಕಮ್ಯುನಿಸ್ಟ್ ತತ್ವವನ್ನು ಆಚರಣೆ ಮಾಡಿದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಅದು ಸಿಕ್ಕಿಲ್ಲ. ಆದ್ದರಿಂದ ಅವರು ಅದನ್ನು ಕಿತ್ತೆಸೆಯುತ್ತಾರೆ. ಆದ್ದರಿಂದ ಅಲ್ಲೇ ಸಾಕ್ಷಿ ಅದು ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ. ಇವತ್ತು ಕಮ್ಯುನಿಸ್ಟ್ ದೇಶಗಳಲ್ಲಿ ಈ ಕಾರ್ಮಿಕರು ಸ್ವತಂತ್ರವಾಗಿದ್ದಾರಾ? ಕಮ್ಯುನಿಸ್ಟ್ ದೇಶಗಳು, ಚೀನಾ ಮುಂತಾದ ದೇಶಗಳು, ಅಲ್ಲಿ ಸ್ವಾತಂತ್ರ್ಯನೇ ಇಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ನಾವು ಸ್ವತಂತ್ರವಾಗಿ ಪ್ರಾರ್ಥನೆ ಮಾಡುವಂಗಿಲ್ಲ, ಬಹಿಷ್ಕಾರ ಉಂಟದಕ್ಕೆ. ಪ್ರಿಯರೇ, ಈ ಕಾರ್ಮಿಕರಿಗೆ ಅಥವಾ ಮಾನವನಿಗೆ ಈ ಘನತೆ ಗೌರವಗಳು ಎಲ್ಲಿಂದ ಬರಬೇಕೋ? ಅದು ದೇವರಿಂದ ಬರಬೇಕೋ? ಈ ಕಮ್ಯುನಿಸ್ಟ್ ತತ್ವ ಏನು ಹೇಳ್ತಾ ಇದೆ? ದೇವರೇ ಇಲ್ಲ, ಧರ್ಮನೇ ಇಲ್ಲ, ಸ್ವರ್ಗನೂ ಇಲ್ಲ. ಇದೆಲ್ಲ ಬರೀ ಒಂದು ಕಲ್ಪನೆ. ಅದನ್ನು ಅಫೀಮ್ ಅಂತ ಕರೀತಾರೆ ಇವರು ಕಮ್ಯುನಿಸ್ಟ್ ಸಾಧಕರು. ಈ ಧರ್ಮ ಎಂಬುದು ಅಫೀಮ್ ಅಂತ ಹೇಳಿದ್ರೆ ಮಾದಕ ಪದಾರ್ಥ. ಇದು ನಿಮ್ಮ ತಲೆಗೆ ಹೇಗೆ ಮಾದಕ ಪದಾರ್ಥಗಳು, ಈ ಡ್ರಿಂಕ್ಸು ಡ್ರಗ್ಸು ನಿಮ್ಮ ತಲೆ ಕೆಡಿಸ್ತಾ ಇದೆ, ಹಾಗೆ ಧರ್ಮ ನಿಮ್ಮ ತಲೆ ಕೆಡಿಸ್ತಾ ಇದೆ. ಆದ್ದರಿಂದ ಈ ಧರ್ಮ ದೂರ ಇಡೀರಿ. ನೀವೇನು ದೇವರು ದಿಂಡ್ರು ಅಂತ ಹೇಳ್ತೀರಲ್ಲ, ಅದನ್ನು ದೂರ ಮಾಡಿರಿ, ನೆಮ್ಮದಿಯಾಗಿ ಬದುಕ್ಬೋದು ಅಂತ. ಆದರೆ ಪ್ರಿಯರೇ, ನೆಮ್ಮದಿಯಾಗಿ ಮನುಷ್ಯ ಬದುಕ್ತಾ ಇಲ್ಲ. ಕಮ್ಯುನಿಸ್ಟ್ ದೇಶಗಳಲ್ಲೂ ಕೂಡ ಅವ್ರಿಗೆ ಸ್ವಾತಂತ್ರ್ಯನೇ ಇಲ್ಲ, ಗುಲಾಮರಾಗಿಬಿಟ್ಟಿದ್ದಾರೆ. ಆದ್ದರಿಂದ ಈ ತತ್ವ ತಾನು ತಿಳಿಸಿದಂಥ ಆ ಒಂದು ಯಶಸ್ಸನ್ನು ಸಾಧಿಸಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮಾನವನಿಗೆ ಘನತೆ ಗೌರವ ದೇವರಿಂದ ಬರಬೇಕು. ಗಾಡ್ಸ್ ಗ್ಲೋರಿ ಈಸ್ ಮ್ಯಾನ್ ಫುಲ್ಲಿ ಅಲೈವ್. ಆದ್ದರಿಂದ ಪೂರ್ಣ ಜೀವಂತ ಮನುಷ್ಯ ದೇವರ ಮಹಿಮೆಯಾಗಿದ್ದಾನೆ. ಆದ್ದರಿಂದ ದೇವರಿಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಘನ ಮಾನ ಗೌರವ ಬರುವುದಿಲ್ಲ.
ಇದನ್ನು ಅರಿತ ಜಗದ್ಗುರುಗಳು ಭಕ್ತಿನಾಥ 12 ಭಕ್ತಿನಾಥರು ಏನು ಮಾಡ್ತಾರೆ, ಆದ್ದರಿಂದ ನಮಗೆ ಈ ಕಾರ್ಮಿಕರಿಗೆ, ಮನುಷ್ಯನಿಗೆ ಘನತೆ, ಗೌರವ, ಕೆಲಸಕ್ಕೆ, ದುಡಿಮೆಗೆ ಗೌರವ ಬರಬೇಕಾದ್ರೆ ಅದು ದೇವರಿಂದ ಬರಬೇಕು. ಅದಕ್ಕೋಸ್ಕರ ಇದನ್ನು ಜಗದ್ಗುರುಗಳು ನಮಗೆ ಕ್ರೈಸ್ತರಿಗೆ ಇದನ್ನು ಆಚರಣೆ ಮಾಡಬೇಕಂತ ಹೇಳಿಬಿಟ್ಟು ಕರೆ ಕೊಡುತ್ತಾ ಇದರ ಪಾಲಕ ಸಂತನನ್ನಾಗಿ ಸಂತ ಜೋಸೆಫರನ್ನು ಅವರು ಆರಿಸ್ತಾರೆ. ಯಾಕಂತ ಹೇಳಿದ್ರೆ ಜೋಸೆಫರು ಒಂದು ಪವಿತ್ರ ಕುಟುಂಬವನ್ನು ತನ್ನ ದುಡಿಮೆಯಿಂದ ಪಾಲನೆ ಪೋಷಣೆ ಮಾಡಿದಂಥ ವ್ಯಕ್ತಿ. ಆದ್ದರಿಂದ ಈ ಒಂದು ಪವಿತ್ರ ಕುಟುಂಬವನ್ನು ಪಾಲಿಸಲು, ಪೋಷಿಸಲು ದೇವರು ಆರಿಸಿಕೊಂಡಿದ್ದು ಸಂತ ಜೋಸೆಫರನ್ನು. ಮೊದಲನೇ ವಾಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ಇಡೀ ಸೃಷ್ಟಿಯನ್ನು, ವಿಶ್ವವನ್ನು ಸೃಷ್ಟಿ ಮಾಡ್ತಾರೆ. ಆಮೇಲೆ ಕೊನೆಗೆ 6 ದಿನ ಸೃಷ್ಟಿ ಮಾಡಿಬಿಟ್ಟು ಮನುಷ್ಯನಿಗೆ ಕೊಡ್ತಾರೆ. ಆಮೇಲೆ ದೇವರು ಮನುಷ್ಯನಿಗೆ ಹೇಳ್ತಾರೆ, ನೀನು ವೃದ್ಧಿಪಡಿಸು, ಅಭಿವೃದ್ಧಿಪಡಿಸು. ಅಲ್ಲಿ ದೇವರು ವಿಶ್ರಾಂತಿ ತಗೊಂಡ್ರು, ಅಂದರೆ ದೇವರು ರೆಸ್ಟ್ ತಗೊಂಡ್ರು. ಅಂದರೆ ದೇವರು ಕಾರ್ಯ ಮಾಡೋದನ್ನು ನಿಲ್ಲಿಸಿದ್ರು, ಮನುಷ್ಯನಿಗೆ ಕಾರ್ಯ ಮುಂದುವರಿಸಲಿಕ್ಕೆ ಹೇಳಿದ್ರು. ಆದ್ದರಿಂದ ದೇವರು ಮನುಷ್ಯನನ್ನು ಸೃಷ್ಟಿ ಕಾರ್ಯದಲ್ಲಿ ತನ್ನ ಪಾರ್ಟ್ನರ್ ಆಗಿ, ನನ್ನ ಸಂಗಾತಿಯಾಗಿ ದೇವರು ಸ್ವೀಕಾರ ಮಾಡ್ತಾರೆ. ಅಲ್ಲೇ ನಮ್ಗೆ ಗೊತ್ತಾಗ್ತದೆ ದೇವರು ಕೂಡ ಕೆಲಸ ಮಾಡಿದರು, ಕಾರ್ಯ ಮಾಡಿದರು. ಆದ್ದರಿಂದ ಮನುಷ್ಯನಿಗೆ ಕೆಲಸ ಮಾಡಲಿಕ್ಕೆ ದೇವರು ಕರೆ ಕೊಡ್ತಾ ಇದ್ದಾರೆ. ಅದರಿಂದ ಪ್ರಿಯರೇ, ಸಂತ ಪೌಲ ಹೇಳ್ತಾನೆ, ನಮಗೆ ಥೆಸಲೋನಿಕ ಪತ್ರದಲ್ಲಿ ಹೇಳ್ತಾ ಇದ್ದಾನೆ, 2ನೇ ಪತ್ರ 3ನೇ ಅಧ್ಯಾಯದಲ್ಲಿ 6ನೇ ವಚನದ, ಸಹೋದರರೇ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ನಿಮಗೆ ಆಜ್ಞಾಪಿಸುವುದೇನೆಂದರೆ, ನಾನು ನಿಮಗೆ ಬೋಧಿಸಿದ ಸದಾಚಾರ ಪಾಲಿಸದೆ ಮೈಗಳ್ಳತನದಿಂದ ದಿನ ಕಳೆಯುವ ಯಾವ ಸೋದರನೊಂದಿಗೂ ಕೂಡ ಸಂಪರ್ಕ ಇಟ್ಕೋಬೇಡಿ. ಪುಕ್ಕಟೆಯಾಗಿ ನಾವು ಯಾರ ಅನ್ನ ಉಣ್ಣಲಿಲ್ಲ, ನಿಮ್ಮಲ್ಲಿ ಯಾರಿಗೂ ಹೊರೆಯಾಗಿಲ್ಲ. ಹಗಲೂ ಎರಳೋ ನಾವು ಕಷ್ಟಪಟ್ಟು ದುಡಿದಿದ್ದೇವೆ. ಆದ್ದರಿಂದ ನೀವೆಲ್ಲರೂ ಕೂಡ ಕಷ್ಟಪಟ್ಟು ದುಡಿಬೇಕು. ದುಡಿಯಲಲ್ಲದವನು ಉಣಲೂಬಾರದು ಅಂತ ಹೇಳ್ತಾನೆ ಪೌಲ. ಯಾರು ಕೆಲಸ ಮಾಡಲ್ಲ, ಯಾರು ದುಡಿಯುವುದಿಲ್ಲ, ಅವನಿಗೆ ಊಟ ಮಾಡಲಿಕ್ಕೆ ಹಕ್ಕಿಲ್ಲ. ಅವನು ಊಟ ಮಾಡಬೇಕಾದ್ರೆ ಅವನು ದುಡಿದು ಸಂಪಾದನೆ, ಅಪ್ಪನ ಆಸ್ತಿ ಇರ್ಬೋದು, ಅವರಾದ ಹಿರಿಯರು ಮಾಡಿಟ್ಟಂಥ ಆಸ್ತಿ ಇರ್ಬೋದು. ಆದರೆ ಬೈಬಲ್ ಹೇಳ್ತಾ ಇದೆ, ಅದಿದ್ರೆ ದಾನ ಮಾಡು, ಇಲ್ದವ್ರಿಗೆ ಹಂಚಿಕೊಡು. ಶ್ರೀಮಂತರೇ ಧಿಕ್ಕಾರ, ಅದನ್ನು ಶೇಖರಿಸಿಕೊಟ್ರೆ ಅದು ನಿನಗೆ ಒಳ್ಳೆಯದಾಗೋದಿಲ್ಲ. ಬಟ್ ನೀನು ತಿನ್ನಬೇಕಾದ್ರೆ ಯಾರ್ಯಾರು ಸಂಪಾದನೆ ಮಾಡಿದ್ದಲ್ಲ, ನೀನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡು, ಅದನ್ನು ಊಟ ಮಾಡು ಅಂತ ಸಂತ ಪೌಲರು ಹೇಳ್ತಾರೆ. ಅದರಿಂದ ಪ್ರಿಯರೇ, ಕೆಲಸ ಯಾವುದಾದ್ರೂ ಕೂಡ ಗೊತ್ತಿದಲ್ಲ, ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದೇ. ಆ ಕೆಲಸ ಒಳ್ಳೆಯದು, ಈ ಕೆಲಸ ಒಳ್ಳೆಯದು, ಅದರಲ್ಲಿ ಜಾಸ್ತಿ ಘನತೆ, ಈ ಕೆಲಸದಲ್ಲಿ ಜಾಸ್ತಿ ಗೌರವ, ಅದು ಮನುಷ್ಯನ ಕಲ್ಪನೆ, ಮನುಷ್ಯನ ಚಿಂತನೆ. ಅದನ್ನು ತೋರಿಸೋದಕ್ಕೋಸ್ಕರ ದೇವರು ಈ ಪವಿತ್ರ ಕುಟುಂಬವನ್ನು ಪಾಲಿಸಲು, ಪೋಷಿಸಲು ಒಬ್ಬ ಕಾರ್ಪೆಂಟರ್, ಒಬ್ಬ ಮರ ಕೆಲಸದ ಬಡಗಿಯನ್ನು ಆರಿಸ್ಕೊಳ್ತಾರೆ. ಇಂಜಿನಿಯರ್ ಆರಿಸ್ಕೊಂಡ್ರೆ ದೇವರು, ಅಥವಾ ಯಾರಾದರೂ ಡಾಕ್ಟ್ರು, ಅಥವಾ ಏನಾದರೂ ದೊಡ್ಡ ಹುದ್ದೆಯಲ್ಲಿದ್ದವರು, ಮ್ಯಾನೇಜರು, ಪ್ರೊಪ್ರೈಟ್ರು, ಮಂತ್ರಿಗಳು, ಬೇಕಾದಷ್ಟು ಆರಿಸ್ಕೋಬೋದಿತ್ತಲ್ಲ. ಅದೆಲ್ಲ ಬಿಟ್ಟು ದೇವರೊಬ್ಬ ಕಾರ್ಪೆಂಟ್ರ್, ಬಡಗಿ ಕೆಲಸ ಮಾಡೋನನ್ನು ಆರಿಸ್ಕೊಳ್ತಾರೆ. ಆದ್ದರಿಂದ ಕೆಲಸ ಯಾವುದು ಮುಖ್ಯ ಅಲ್ಲ, ನಾವು ಎಷ್ಟು ಅದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತೇವೆ. ಮದರ್ ತೆರೇಸಾ ಹೇಳುವಾಗೆ, ಅತಿ ಸಣ್ಣ ಕೆಲಸ ಇರಬಹುದು, ಬಟ್ ನೀವೆಷ್ಟು ಭಕ್ತಿಯಿಂದ, ದೇವರ ಪ್ರೀತಿಯಿಂದ ಮಾಡ್ತೀರಾ, ಅಷ್ಟು ನಿಮಗೆ ಆಶೀರ್ವಾದ ಪಡೆದು ತರ್ತಾ ಇದೆ ಅದು. ಆದ್ದರಿಂದ ಕೆಲಸ ಯಾವುದಾದ್ರೂ ಏನು. ಬಟ್ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು. ಇಂಜಿನಿಯರ್ ಆದರೆ ನಮಗೆ ಒಳ್ಳೆ ಹೆಸರು ಬರ್ತಾ ಇದೆ, ಡಾಕ್ಟರ್ ಆದರೆ ಹೆಸರು ಬರ್ತಾ ಇದೆ. ಅದು ಯಾರು ನಮಗೆ ತಿಳಿಸಿದ್ದೋ, ಎಲ್ಲಿಂದ ನಾವು ಕಲ್ತಿದ್ದೋ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಹಾಗೆ ಆಗಿದ್ದರೆ ಖಂಡಿತ ಯೇಸು ಸ್ವಾಮಿ ತನ್ನ ತಂದೆಯನ್ನಾಗಿ ಒಬ್ಬ ಇಂಜಿನಿಯರು, ಡಾಕ್ಟರು ಯಾರನ್ನು ಆರಿಸ್ತಾ ಇದ್ರಲ್ವಾ. ಯೇಸುಗೆ ಏನಂತ ಹೇಳಿದ್ರು? ಬಡಗಿಯ ಮಗ. ಅದನ್ನು ಇನ್ಸಲ್ಟಾ, ಅವಮಾನನ? ಕಾರ್ಪೆಂಟರ್ ಸನ್, ಇಂಜಿನಿಯರ್ ಸನ್, ಡಾಕ್ಟರ್ ಸನ್, ಡೈರೆಕ್ಟರ್ ಸನ್ ಅಂತ. ಪ್ರಿಯರ್, ಅದರಿಂದ ಇಂಥ ಕಲ್ಪನೆ ನಮ್ಮಿಂದ ದೂರ ಆಗಬೇಕು. ಕೆಲಸ ಯಾವುದಾದ್ರೂ ಪರವಾಗಿಲ್ಲ, ಗೊತ್ತೈತಲ್ಲ. ವಿಲಿಯಂ ಕೇರಿ ಎಂಬವರು, ಅವರು ಪಾದರಕ್ಷೆಗಳನ್ನು ಸಿದ್ಧ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ರು. ಪಾದರಕ್ಷೆಗಳನ್ನು, ಚಪ್ಪಲಿ, ಶೂಸ್.
ಆದರೆ ಅದಕ್ಕಿಂತಲೂ ಅಧಿಕವಾದ ಸಮಯ ಪ್ರೇಯರಲ್ಲಿ ಕಳೀತಿದ್ರು, ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಆವಾಗ ಅವ್ರಿಗೆ ಯಾರು ಹೇಳ್ತಿದ್ರು, ಏನೇನು ಉದ್ಯೋಗ ಮಾಡೋದು ಬಿಟ್ಟು ಬರೀ ಪ್ರಾರ್ಥನೆ ಮಾಡ್ತಿದ್ಯಲ್ಲ ಅಂತ. ಅವ್ರು ಹೇಳ್ದ, ನಂದು ಉದ್ಯೋಗ ಯಾವುದು ಗೊತ್ತಾ, ನನ್ನ ಪ್ರಥಮ ಉದ್ಯೋಗ ಪ್ರಾರ್ಥನೆ ಮಾಡೋದು. ಆಮೇಲೆ ಎರಡನೇ ಉದ್ಯೋಗ ಅದು ಚಪ್ಪಲಿ ಹೊಲಿಯೋದು. ನನಗೆ ನನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿತೀನಿ ನಾನು. ಕೂಡಿಡ್ಲಿಕ್ಕಲ್ಲ, ಬ್ಯಾಂಕಲ್ಲಿಡ್ಲಿಕ್ಕಲ್ಲ ನಾನು ದುಡಿಯೋದು. ಅನುದಿನದ ಆಹಾರ ಏಸಮ್ಮ ಹೇಳಿದ್ದಾರೆ, ವಾರದ ಆಹಾರ, ತಿಂಗಳ ಆಹಾರ ಕೇಳ್ರಿ ಏಸಮ್ಮನೇ ಹೇಳಿದ್ದಾರೆ. ಏಸಮ್ಮ ತಪ್ಪು ಹೇಳಿದ್ರಾ? ಅನುದಿನದ ಆಹಾರ, ಇವತ್ತಿನ ಆಹಾರ ಕೊಡು, ನಾಳೆ ಎದ್ದರೆ ನಾಳಿನ ಆಹಾರ ಕೇಳು. ಅದು ದುಡಿಲಿಕ್ಕೆ ನಿನಗೆ ದೇವರು ಶಕ್ತಿನೂ ಕೊಡ್ತಾರೆ, ಬಲನೂ ಕೊಡ್ತಾರೆ, ದಾರಿನೂ ತೋರಿಸ್ತಾರೆ. ಸುಮ್ಮನೆ ವರ್ಷಗಟ್ಟಲೆದ್ದೆಲ್ಲ ಕೂಡಿಡುವುದಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕಿಂತಲೂ ಫಲದಾಯಕವಾಗಿ ನಾನು ಸಮಯ ಖರ್ಚು ಮಾಡೋದು ಅಂತ ಹೇಳಿದ್ರೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ವಿಶ್ವಶಾಂತಿಗೋಸ್ಕರ, ಎಲ್ಲರ ಹಿತಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ, ಪ್ರತಿಯೊಬ್ಬರ ಯೋಗಕ್ಷೇಮಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೇರೆ ಅದ್ಭುತವಾದ ಸೇವೆ ಅಲ್ವಾ? ಇಬ್ಬರು ಹುಳಗಳು ಬಲೆಗಳನ್ನು ಗೂಡನ್ನು ಹೆಣಿತಾ ಇದ್ವು, ಜೇಡ ಮತ್ತು ರೇಷ್ಮೆ ಹುಳ. ಅದು ಜೇಡ ಭಾಳ ಫಾಸ್ಟಾಗಿ ಅದರ ಬಲೆಯನ್ನು ಹೆಣೆದು ಆಯಿತು. ಬಟ್ ಇದು ರೇಷ್ಮೆ ಹುಳು ನಿಧಾನವಾಗಿ ಸುತ್ತುತ್ತಾ ಅವು ಹೇಳ್ತದೆ, ಏನು ನೀನು ಸುತ್ತುತ್ತಾ ಇದೆಯಾ ನೀನು, ನಾನು ನೋಡು ಎಷ್ಟು ಬೇಗ ಆಯಿತು ನಂದು. ಆವಾಗ ರೇಷ್ಮೆ ಹುಳ ಹೇಳ್ತಾ ಇದೆ, ನಿಂದು ಬೇಗ ಆಯಿತು, ಅಷ್ಟೇ ಬೇಗನೆ ಅದು ಕಿತ್ತೋಗ್ಬಿಡುತ್ತೆ. ಯಾರು ಬಂದು ಸ್ವಲ್ಪ ಟಚ್ ಮಾಡಿದ್ರೆ ಹೋಗ್ಬಿಡುತ್ತೆ. ಕಸ ಗುಡಿಸೋರು ಕಸ ಅಂತ ತೆಗೆದು ಕಿತ್ತು ಬಿಸಾಕ್ತಾರೆ ನಿನ್ನನ್ನು, ನಿನ್ನ ಯೋಗ್ಯತೆ ಅಷ್ಟೇ ನಿಂದು. ಬಟ್ ನಂದು ನೋಡು, ಸ್ವಲ್ಪ ಟೈಮ್ ತಗೊಳ್ತೇನೆ, ಆದರೆ ಈ ದಾರದಿಂದ ರೇಷ್ಮೆ ಬಟ್ಟೆಗಳನ್ನು ಮಾಡ್ತಾರೆ, ರಾಜಾರಾಣಿಯರು ಉಟ್ಕೊಳ್ತಾರೆ. ರಾಜಾರಾಣಿಯರು ತಮ್ಮನ್ನು ಈ ನೂಲಿಂದ ಅಲಂಕರಿಸಿಕೊಳ್ತಾರೆ. ನಿಂದು ಬರೀ ಕಸ ತೊಟ್ಟಿಗೆ ಹೋಗುತ್ತೆ ಅಂತ. ಅದರಿಂದ ಪ್ರಿಯರೇ, ಯಾರು ಯಾರ ಬಗ್ಗೆ ಹೇಳುವಂಗಿಲ್ಲ, ನಿಂದು ಕೆಲಸ ಆ ಥರ, ನಂದು ಕೆಲಸ ಈ ಥರ ಅಂತ ಹೇಳಿಬಿಟ್ಟು. ಗೊತ್ತಾಯ್ತು? ನಮಗೇನಾಗಬೇಕು? ದಿಢೀರ್ನೇ ಆಗಬೇಕು, ಇಮಿಡಿಯೇಟ್ ಆಗಬೇಕು. ಗಿಡ ನೆಟ್ಕೊಳ್ಳೆ ಫಲ ಬರಬೇಕು. ಹಾಗೆ ಆ ಥರ ಅಲ್ಲ, ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಬೇಕು, ಜಾಸ್ತಿ ಕಷ್ಟಪಡಬೇಕು. ನಾವು ಸುಲಭದ ದಾರಿಯಲ್ಲ, ದೇರ್ ಇಸ್ ನೋ ಶಾರ್ಟ್ಕಟ್ ಟು ಹೆವನ್ ಅಂತ ಹೇಳ್ತಾರಲ್ಲ. ಆದ್ದರಿಂದ ನಮಗೆ ಸುಲಭದ ದಾರಿ ಬೇಕು ಸಂಪಾದನೆಗೆ. ಲಂಚ, ಕಳ್ತನ, ಮೋಸ, ಸುಳ್ಳು ತಕ್ಕಡಿ ಅದು ಬೇಡ ನಮಗೆ. ಕಷ್ಟಪಟ್ಟು ದುಡಿಯೋಣ, ಗೊತ್ತೈತಲ್ಲ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋಣ. ಆವಾಗ ಅಂಥವ್ರ ಮೇಲೆ ದೇವರ ಆಶೀರ್ವಾದ ಇರ್ತದೆ. ಅಂಥವರು ದೇವರ ಆಶೀರ್ವಾದಕ್ಕೆ ಪಾತ್ರ ಆಗ್ತಾರೆ, ಘನಮಾನ ಗೌರವ ಉಳ್ಳವರಾಗಿರ್ತಾರೆ. ಆದ್ದರಿಂದ ಪ್ರಿಯರೇ, ಇವತ್ತು ಈ ಒಂದು ಆದರ್ಶ ನಮ್ಮ ಜೀವನದಲ್ಲಿ ಪಾಲಿಸೋಣ. ಸಂತ ಜೋಸೆಫ್ರವರು ಅವರು ದುಡ್ಡಿನ ಆಶೆಗೋಸ್ಕರ ಕೆಲಸ ಮಾಡ್ತಾ ಇರಲಿಲ್ಲ, ಲಾಭಕ್ಕಾಗಿ ಅಲ್ಲ. ಅದು ಕೆಲಸದ ಜೊತೆ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು. ಮಾಡುವಾಗ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು, ಅವರು ನಮ್ಮ ಹೆಸರು ಹೇಳಬೇಕು. ಅವ್ರು ಮಾಡಿಕೊಟ್ಟಂಥ ಈ ಒಂದು ಮೇಜು, ಕುರ್ಚಿ ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ವರ್ಷ ಆದರೂ ಹಾಳಾಗಲಿಲ್ಲ ಅಂತ. ಹಾಗೆ ನಮ್ಮ ಕೆಲಸ ಕಾರ್ಯಗಳು ಪ್ರಿಯರೇ ದೇವರ ಮಹಿಮೆಗೋಸ್ಕರ, ನೆರೆಯವರ ಹಿತಕ್ಕೋಸ್ಕರ, ಲಾಭಕ್ಕಾಗೆಲ್ಲ, ದುಡ್ಡಿಗೋಸ್ಕರ ಅಲ್ಲ, ತುಂಬ ಲಾಭ ಇಟ್ಕೊಳ್ಳಿಕ್ಕಲ್ಲ. ಅದರಿಂದ ಜನರಿಗೂ ಒಳ್ಳೆಯದಾಗಬೇಕು. ಎಲ್ಲ ಕಲಬೆರಕೆ ಮಾಡೋದು, ಎಲ್ಲ ಡೂಪ್ಲಿಕೇಟು, ಮನೆಗೆ ತಂದು ಕೊಟ್ಟು ಒಂದು ಸತಿ ಉಪಯೋಗಿಸ್ಕೊಡ್ಲೆ ಹಾಳಾಗೋಗುತ್ತೆ. ಅಂಥದ್ದೆಲ್ಲ ಬೇಡ. ನಾವು ನಿಯತ್ತಾಗಿ ದುಡಿಯೋಣ, ಕಷ್ಟಪಟ್ಟು ದುಡಿಯೋಣ. ಗೊತ್ತಿದೆ, ಅದಕ್ಕೆ ನಮಗೆ ಕ್ರಿಶ್ಚಿಯನ್ಸ್ ದೇವರು ಹೇಳ್ತಾರೆ, ನಾವು ಕ್ರೈಸ್ತರು ಮೋಸ ಮಾಡೋರಲ್ಲ, ಅನ್ಯಾಯ ಮಾಡೋರಲ್ಲ, ಕಷ್ಟಪಟ್ಟು ದುಡಿಯೋರು. ಹಾಗೆ ಸಂತ ಪೌಲ ಹೇಳುವ ಹಾಗೆ ಕಷ್ಟಪಟ್ಟು ದುಡಿದು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ನಮ್ಮ ಅವಶ್ಯಕತೆಗಳನ್ನ ಪೂರೈಸಬೇಕು, ಮತ್ತು ಉಳಿದ್ರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕು ಅಂತ ಒಳ್ಳೆ ಬುದ್ಧಿ ದೇವರು ನಮಗೆ ಅನುಗ್ರಹಿಸಲಿ. ಸಂತ ಜೋಸೆಫ್ರ ಆದರ್ಶ ನಾವು ಪಡೆಯೋಣ. ನಮಗೆ ಕೊಟ್ಟ ಪಾಲನೆಗೆ ಕೊಟ್ಟವನ್ನು ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸೋಣ. ದೇವರು ನಮ್ಮ ಕೃಪೆ ಅನುಗ್ರಹಿಸಲಿ ಎಂದು ಬಲಿಪೂಜೆ ನಾವು ಬೇಡಿಕೊಳ್ಳೋಣ. ಆಮೇಲೆ ಆತ್ಮೀಯರೇ, ವಿಶ್ವಾಸ ಪ್ರಮಾಣವನ್ನು ಮಾಡ್ತೇವೆ. ನಾವು ನೈಸಿನ್ ಕ್ರೇಡ್ ಅಂತ ಹೇಳ್ತೇವೆ. ಅದನ್ನು ಈಗ ಅಲ್ಲಿ ಪ್ರೊಜೆಕ್ಟರ್ಲ್ಲಿ ಹಾಕಲಾಗುತ್ತೆ, ದಯಮಾಡಿ ಅದನ್ನು ಗಮನಿಸಿ ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ.
ಸ್ವರ್ಗವನ್ನು ಭುವಿಯನ್ನು ಗೋಚರವಾದದನ್ನು ಗೋಚರವಾದದನ್ನು ಅಗೋಚರವಾದದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯು ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವೂ ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊಂಚ್ಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ಥಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ವಿಶ್ವಾಸಗಳ ಪ್ರಾರ್ಥನೆಗಳು. ವಿಶ್ವವಿಖ್ಯಾತ ಧರ್ಮಸಭೆಯ ಪಾಲಕರಾದ ಸಂತ ಜೋಸೆಫರು ಧರ್ಮಸಭೆಯ ಧ್ರುವತಾರಿಯಾಗಿದ್ದಾರೆ. ಅವರು ಗೃಹಸ್ಥರ ಮತ್ತು ವಿಶೇಷವಾಗಿ ಕಾರ್ಮಿಕರ ಪಾಲಕರಾಗಿದ್ದಾರೆ. ಅವರ ಈ ಸಂಭ್ರಮದ ಸಂದರ್ಭದಲ್ಲಿ ಧರ್ಮಸಭೆಯ ಹಾಗೂ ನಮ್ಮ ಅಗತ್ಯಗಳನ್ನು ನಿವೇದಿಸೋಣ. ನಿಮ್ಮ ಉತ್ತರ. ಸಂತ ಪೇತ್ರರ ಉತ್ತರಾಧಿಕಾರಿಯಾಗಿದ್ದು ಧರ್ಮಸಭೆಯನ್ನು ನಡೆಸುತ್ತಿರುವ ನಮ್ಮ ಜಗದ್ಗುರು ಧರ್ಮಾಧ್ಯಕ್ಷರು, ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳು, ಯಾಜಕರುಗಳನ್ನು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ಸರ್ವಶಕ್ತ ದೇವರು ಕಾದು ಪರಿಪಾಲಿಸುವಂತೆ ಪ್ರಾರ್ಥಿಸೋಣ. ದಯಾಳು ದೇವರೇ, ಪ್ರೀತಿಯ ಸಾಗರನೇ, ನಿಮ್ಮಯ ಪ್ರಾರ್ಥನೆಯ ದೈನ್ಯದಿ ಆಲಿಸಿರಿ. ಕಾರ್ಮಿಕರ ಪಾಲಕರಾದ ಸಂತ ಜೋಸೆಫರು ತಮ್ಮ ವೃತ್ತಿಯನ್ನು ನಿಷ್ಠೆ ಮತ್ತು ಸಂಪೂರ್ಣ ಪ್ರಜ್ಞೆಯಿಂದ ನೆರವೇರಿಸಿದರು. ನಮ್ಮ ಧರ್ಮ ಕೇಂದ್ರದ ಕಾರ್ಮಿಕರೆಲ್ಲರೂ ಅವರ ಆದರ್ಶವನ್ನು ಮುಂದಿಟ್ಟು ತಮ್ಮ ಕುಟುಂಬ ಮತ್ತು ದೇಶದ ಏಳಿಗೆಗಾಗಿ ದುಡಿಯುವಂತೆ ಪ್ರಾರ್ಥಿಸೋಣ. ದಯಾಳು ದೇವರೇ, ಪ್ರೀತಿಯ ಸಾಗರನೇ, ನಿಮ್ಮಯ ಪ್ರಾರ್ಥನೆಯ ದೈನ್ಯದಿ ಆಲಿಸಿರಿ.
ಪವಿತ್ರ ಕುಟುಂಬದ ಪೋಷಕರಾಗಿ ದೈವ ಕುಟುಂಬವನ್ನು ಪರಿಪಾಲಿಸಿದ ಸಂತ ಜೋಸೇಫರು ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ನೆಲೆಸುವಂತೆ ಮಾಡಲೆಂದು ಪ್ರಾರ್ಥಿಸೋಣ. ದಯಾಳು ದೇವರೇ, ಪ್ರೀತಿಯ ಸಾಗರನೇ, ನಿಮ್ಮಯ ಪ್ರಾರ್ಥನೆಯ ದೈನ್ಯದಿಯಾಲಿಸಿರಿ. ಒಳ್ಳೆಯ ಮರಣದ ಪಾಲಕರಾದ ಸಂತ ಜೋಸೇಫರು ನಮ್ಮ ಧರ್ಮ ಕೇಂದ್ರದ ಎಲ್ಲ ರೋಗಿಗಳ ಮತ್ತು ವಯೋವೃದ್ಧರ ಸುಕ್ಷೇಮಕ್ಕಾಗಿ ಸರ್ವಶಕ್ತ ದೇವರಲ್ಲಿ ವಿನಂತಿಸುತ್ತಾ ಸಕಲ ಸೌಭಾಗ್ಯವನ್ನು ಸುರಿಸಲೆಂದು ಪ್ರಾರ್ಥಿಸೋಣ. ದಯಾಳು ದೇವರೇ, ಪ್ರೀತಿಯ ಸಾಗರನೇ, ನಿಮ್ಮಯ ಪ್ರಾರ್ಥನೆಯ ದೈನ್ಯದಿಯಾಲಿಸಿರಿ. ಈ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲು ಸರ್ವ ವಿಧದಲ್ಲಿ ಶ್ರಮಿಸುತ್ತಿರುವ ಹಿರಿಯರನ್ನು, ದಾನಿಗಳನ್ನು, ಸಹಕಾರಿಗಳನ್ನು ಸರ್ವಶಕ್ತ ದೇವರು ಅವರ ನಿಸ್ವಾರ್ಥಕ್ಕೆ 100 ಪಟ್ಟು ಸಂಭಾವನೆಯನ್ನಿರಿಯಲೆಂದು ಪ್ರಾರ್ಥಿಸೋಣ. ದಯಾಳು ದೇವರೇ, ಪ್ರೀತಿಯ ಸಾಗರನೇ, ನಿಮ್ಮಯ ಪ್ರಾರ್ಥನೆಯ ದೈನ್ಯದಿಯಾಲಿಸಿರಿ. ಸರ್ವಶಕ್ತರು ಸಂಪೂರ್ಣರು ಆದ ದೇವರೇ, ನಾವು ಸಂತ ಜೋಸೇಫರ ಮುಖಾಂತರ ಮಾಡಿದ ಬೇಡಿಕೆಗಳನ್ನು ಮನ್ನಿಸಿರಿ. ನಮ್ಮ ಬಿನ್ನಹಗಳನ್ನು ನಿಮ್ಮ ವರದಾನಗಳನ್ನಾಗಿ ಪರಿವರ್ತಿಸಿ ನಮ್ಮ ಜೀವನವನ್ನು ಹಸನಗೊಳಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಏನನ್ನು
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅರ್ಪಿತವಾಗುತ್ತೆ ಪ್ರಾರ್ಥಿಸೋಣ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬೆಲೆಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಸಂಪೂರ್ಣ ದಯಾ ಬುಗ್ಗೆಯೇ, ಸಂತ ಜೋಸೇಫರ ಸ್ಮರಣಾರ್ಥ ನಾವು ನಿಮ್ಮ ಮಹಿಮಾ ಸನ್ನಿಧಿಗೆ ತಂದಿರುವ ಈ ಕಾಣಿಕೆಗಳನ್ನು ದಯೆಯಿಂದ ವೀಕ್ಷಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕೊಡುಗೆಗಳು ನಿಮಗೆ ಮೊರೆ ಇರುವ ಭಕ್ತರೆಲ್ಲರಿಗೆ ಸಂರಕ್ಷಣೆಯ ಸಾಧನಗಳಾಗುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏರಿದಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಹಾಗೂ ಸಂತ ಜೋಸೇಫರ ಸ್ಮರಣೆಯೆಂದು ನಿಮಗೆ ಯೋಗ್ಯ ಸ್ತುತಿ ಸಲ್ಲಿಸಿ ನಿಮ್ಮನ್ನು ಮಹಿಮೆಪಡಿಸಿ ಹರಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪವಿತ್ರಾತ್ಮರ ಶಕ್ತಿಯಿಂದ ಗರ್ಭಧರಿಸಿ ಕನ್ಯಾ ಮರಿಯಂನವರಲ್ಲಿ ಜನಿಸಿದ ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತರಾದ ಜೋಸೇಫರನ್ನು ನೇಮಿಸಿದ್ದೀರಿ. ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಷ್ಠೆ ಹಾಗೂ ವಿವೇಕವುಳ್ಳ ಈ ಸೇವಕರಾದ ಅವರನ್ನು ದೇವರ ಕನ್ಯಾ ಮಾತೆಗೆ ಪತಿಯನ್ನಾಗಿಯೂ ಕೊಟ್ಟಿರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸೆರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ, ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ.
ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮದ ಕ್ರಿಯಾ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮಗೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮನ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ ಮತ್ತು ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಒಂದು ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ.
ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಆಂಟೋನಿ ಸ್ವಾಮಿ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುವುದೇನೆಂದರೆ ಸ್ವರ್ಗದಲ್ಲಿ
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ ನಿಮ್ಮಲ್ಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಭಕ್ತಾದಿಗಳೇ, ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸುವ ಸಮಯ. ಕಥೋಲಿಕ ಕ್ರೈಸ್ತರು ಮಾತ್ರ ಈ ದಿವ್ಯ ಸತ್ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕ್ರೈಸ್ತೇತರ ಬಂಧು ಬಾಂಧವರು ಇದ್ದ ಸ್ಥಳದಲ್ಲಿಯೇ ಪ್ರಾರ್ಥಿಸಿ. ಪ್ರಭುದೇವರು ನಿಮ್ಮನ್ನು ಆಶೀರ್ವದಿಸರು, ಯೇಸುದೇವ ನಿಮ್ಮನ್ನು ಕರುಣಿಸಲಿ ಎಂಬುದಾಗಿ ಎಲ್ಲ ಗುರುಗಳು ಧರ್ಮಾಧಿಕಾರಿಗಳು ಪ್ರಾರ್ಥಿಸುತ್ತಾ ಇದ್ದಾರೆ. ಪರಮಪ್ರಸಾದವನ್ನು ವಿತರಿಸುವ ವಿಧಾನ ರೀತಿ: ಬಲಿಪೀಠದ ಮುಂಭಾಗದಲ್ಲಿ ಧರ್ಮಾಧ್ಯಕ್ಷರು ಮತ್ತು ಉಳಿದ 9 ಮಂದಿ ಗುರುಗಳು ಎಡಭಾಗದಲ್ಲಿ, ಬಲಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ, ಹೊರಗಡೆ ಯಾರಿದ್ದೀರ ಅಲ್ಲಿ ಶಾಮಿಯಾನ, ಅಲ್ಲೇ 2 ಅಥವಾ 3 ಗುರುಗಳು ಸ್ಥಳದಲ್ಲಿಯೇ ಬಂದು ಪರಮಪ್ರಸಾದವನ್ನು ವಿತರಿಸುವರು. ಭಕ್ತಿಯಿಂದ ಸ್ವೀಕರಿಸೋಣ. ಪ್ರಭುವನ್ನು ಆಹ್ವಾನಿಸಿ ಪಾವನಗೊಳ್ಳೋಣ.
ದಯಾಮಯ ದೇವರು ಸಂತ ಜೋಸೇಫರ ಮೂಲಕ ನಮ್ಮ ಹಿರೇಬೈಲು ಧರ್ಮ ಕೇಂದ್ರಕ್ಕೆ, ನಮ್ಮ ನಾಡಿನ ಸರ್ವ ನಾಗರಿಕರಿಗೆ, ಹಿರೇಬೈಲಿನ ಸರ್ವ ನಿವಾಸಿಗಳಿಗೆ, ವಿಶೇಷವಾಗಿ ಕಾರ್ಮಿಕ ಮಿತ್ರರಿಗೆ ಮಾಡಿರುವಂಥ ಎಲ್ಲ ಉಪಕಾರಗಳನ್ನು ನಾವು ಧನ್ಯತೆಯಿಂದ ನೆನೆದು ಸಮುದಾಯವಾಗಿ ತ್ರಯೇಕ ದೇವರನ್ನು ಸ್ತುತಿಸೋಣ. ಈ ಗೀತೆಯ ಮೂಲಕ ಪ್ರಭುವಿಗೆ ಶರಣರಾಗಿ ವಂದನೆಯನ್ನು ಸಲ್ಲಿಸೋಣ. ಸಂಸ್ಕಾರ
ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಆನಂದಗಳಿಂದ ನಮ್ಮನ್ನು ಪೋಷಿಸಿದ್ದೀರಿ. ಸಂತ ಜೋಸೆಫರ ಆದರ್ಶದಂತೆ ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೀತಿಗೆ ಸಾಕ್ಷಿ ನೀಡುತ್ತಾ ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಅನುಭವಿಸುವಂತೆ ಮಾಡಿರೆಂದು ನಿಮ್ಮನ್ನು ವಿನಯದಿಂದ ಬೇಡುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ತಲೆಗಳನ್ನು ಬಾಗಿಸಿ ಸಂತ ಜೋಸೆಫರ ಆಶೀರ್ವಾದವನ್ನು ಕೋರೋಣ. ಯಾಜಕ ದಾವೀದ ಪುತ್ರ ಸಂತ ಜೋಸೆಫರ ಮುಖಾಂತರ ಮೇರಿ ಮಾತೆಯನ್ನು ಕಂದ ಯೇಸುವನ್ನು ಸಂರಕ್ಷಿಸಿದ ದೇವರು ನಿಮ್ಮನ್ನು ಸಕಲ ಕಷ್ಟ ಸಂಕಟ ಕೇಡುಗಳಿಂದ ಕಾಪಾಡಲಿ. ಸಂತ ಜೋಸೆಫರನ್ನು ಅತಿಶಯ ವಿಶ್ವಾಸದಿಂದ ಬಲಪಡಿಸಿ ಅಪಾರ ಆಧ್ಯಾತ್ಮಿಕ ಆನಂದವನ್ನು ಪಡೆದ ದೇವರು ನಿಮ್ಮನ್ನು ಸದಾಕಾಲ ಆತ್ಮಿಕ ವರದಾನಗಳನ್ನಿತ್ತು ಅನುಗ್ರಹಿಸಲಿ. ಸಂತ ಜೋಸೆಫರು ದೇವರ ವಾಕ್ಯಕ್ಕೆ ಮಣಿದು ದೈನಂದಿನ ಜೀವನವನ್ನು ಅದರ ಬೆಳಕಿನಲ್ಲಿ ಬಾಳಿದ ಆದರ್ಶ ನಿಮಗೆಲ್ಲರಿಗೂ ದಾರಿದೀಪವಾಗಿದ್ದು ಆ ಪಥದಲ್ಲಿ ಬಾಳಲು ಶಕ್ತಿಯನ್ನು ದಯಪಾಲಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆಯು ಮುಗಿಯಿತು. ಕುಳಿತುಕೊಳ್ಳೋಣ ಪ್ರಿಯರೇ. ಆತ್ಮೀಯ ಭಕ್ತ ಬಂಧುಗಳೇ, ಧರ್ಮಾಧ್ಯಕ್ಷರ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲ ಗುರುವರಿಯರ ಪರವಾಗಿ, ನನ್ನ ಪರವಾಗಿ ನಿಮಗೆಲ್ಲರಿಗೂ ಕೂಡ ಅಷ್ಟದಶಮಾನೋತ್ಸವದ ಶುಭಾಶಯಗಳನ್ನು ನಾನು ಮನಪೂರ್ವಕವಾಗಿ ಹಾರೈಸುತ್ತೇನೆ. ನಿಮ್ಮೆಲ್ಲರ ಹರಕೆ, ಕಾಣಿಕೆ, ಕೋರಿಕೆಗಳು ಸಂತ ಜೋಸೆಫರ ಪ್ರಭಾವಶಾಲಿ ಮಧ್ಯಸ್ಥಿಕೆಯ ಮೂಲಕ ದೇವರ ಚಿತ್ತದಂತೆ ನಿಮ್ಮ ಕುಟುಂಬದಲ್ಲಿ ಬಾಳಲ್ಲಿ ನೆರವೇರಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಮತ್ತು ಪ್ರಾರ್ಥನೆ. ಆತ್ಮೀಯರೇ, ಪ್ರಪ್ರಥಮವಾಗಿ ಇಂದಿನ ಈ ಪೂಜಾ ಕಾರ್ಯಕ್ಕೆ ಆಗಮಿಸಿರತಕ್ಕಂತಹ ಪೂಜ್ಯ ಧರ್ಮಾಧ್ಯಕ್ಷರನ್ನು, ಅತಿ ವಂದನೆಯ ಶ್ರೇಷ್ಠ ಗುರುಗಳನ್ನು ಧರ್ಮ ಕೇಂದ್ರದ ಪರವಾಗಿ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಸನ್ಮಾನಿಸಿ ನಮ್ಮ ಗುರು ವಂದನೆಯನ್ನು, ಗುರು ಅಭಿನಂದನೆಯನ್ನು ಮತ್ತು ಗುರು ನಮನವನ್ನು ನಾವು ಪೂಜ್ಯರಿಗೆ ಸಲ್ಲಿಸಿ ಸಮರ್ಪಿಸೋಣ. ಧರ್ಮಾಧ್ಯಕ್ಷರು ದಯಮಾಡಿ ಶ್ರೇಷ್ಠ ಗುರುಗಳು ಇಬ್ಬರೂ ಕೂಡ ಮುಂಭಾಗಕ್ಕೆ ಬಂದು 2 ಚೇರ್ಗಳನ್ನು ಸ್ವೀಕರಿಸಿ ಆಸನಗಳನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ದಯಮಾಡಿ ನಮ್ಮ ಪಾಲನಾ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರು ಪ್ರಕಾಶ್ ಡಿಕಾಸ್ಟಾ, ಜೋ ಮಸ್ಕರನಸ್, ವಿನ್ಸೆಂಟ್ ಫುಟಾಡೋ, ಫಿಲಿಪ್ ಲೋಬೋ, ಫೆಲಿಕ್ಸ್ ವಿನೋದ್ ರಾಡ್ರಿಗಸ್, ಲಾನ್ಸಿ ಕಾರ್ಲೋ, ಅಂತೋಣಿ ಪಾಯಸ್ ದಯಮಾಡಿ ಮುಂದೆ ಬಂದು ಧರ್ಮಾಧ್ಯಕ್ಷರನ್ನು ಮತ್ತು ಶ್ರೇಷ್ಠ ಗುರುಗಳನ್ನು ಧರ್ಮ ಕೇಂದ್ರದ ಸಮಸ್ತ ಜನರ ಪರವಾಗಿ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ವಿನೀತ ಭಾವದಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರಿಯರೇ, ಈ ದಿವಸವನ್ನು ದಯಾಮಯ ದೇವರು ನಮಗೆ ಕರುಣಿಸಿ ನಾವೆಲ್ಲರನ್ನ ಒಟ್ಟುಗೂಡಿಸಿ ದೂರದ ಊರುಗಳಿಂದ ಪರ ಊರುಗಳಿಂದ ನಮ್ಮ ಮಕ್ಕಳು, ನಮ್ಮ ನೆಂಟರಿಷ್ಟರು, ಬಂಧು ಮಿತ್ರರು ನಾವೆಲ್ಲ ಇವತ್ತು ಒಟ್ಟಾಗಿ ಸೇರಿ ಪ್ರಭುವನ್ನು ಸ್ತುತಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾವು ತ್ರಯೇಕ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ದಯಾಮಯ ದೇವರು ನಮ್ಮೆಲ್ಲರನ್ನ ಹರಸಲಿ, ನಮ್ಮ ಹರಕೆಗಳನ್ನು
ಅಂಗೀಕರಿಸಿ ಅದನ್ನು ಸಂಪೂರ್ಣ ಸಿದ್ಧಿಗೆ ತರಲಿ ಎಂಬುದಾಗಿ ನಿಮಗಾಗಿನ ಎಲ್ಲ ಗುರುವರಿಯರು ಧರ್ಮಾಧ್ಯಕ್ಷರು ಪ್ರಾರ್ಥಿಸಿದ್ದಾರೆ. ದಯಮಾಡಿ ಸಮಿತಿಯ ಸದಸ್ಯರುಗಳು ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಶಾಲನ್ನು ಧರ್ಮಾಧ್ಯಕ್ಷರಿಗೆ ಪ್ರಥಮವಾಗಿ ಹಾಕಿ ಮಾಲಾರ್ಪಣೆಯನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ನಮ್ಮ ಗೌರವ ನಮನವನ್ನು ಸಲ್ಲಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಫಿಲಿಪ್ ಲೋಬೋ ಇವರು ಧರ್ಮಾಧ್ಯಕ್ಷರಿಗೆ ಶಾಲನ್ನು ಹೊದಿಸಿ ವಿನೋದ್ ಫೆಲಿಕ್ಸ್ ರಾಡ್ರಿಗಸ್ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಚಪ್ಪಳನ್ನು ತಟ್ಟುತ್ತಾ ಪೂಜರಿಗೆ ನಮ್ಮ ವಂದನೆ, ಅಭಿನಂದನೆ, ಕೃತಜ್ಞತೆ ಧರ್ಮಾಧ್ಯಕ್ಷರೇ. ನೆನಪಿನ ಕಾಣಿಕೆಯನ್ನು ಪ್ರಕಾಶ್ ಡಿಕಾಸ್ಟ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಶ್ರೇಷ್ಠ ಗುರುಗಳಿಗೆ ವಿನ್ಸೆಂಟ್ ಫುಟಾಡೋ ಮುಂದೆ ಬನ್ನಿ, ಅಂತೋಣಿ ಪಾಯಸ್, ಜೋ ಮಸ್ಕರೆನಸ್ ದಯಮಾಡಿ ಬಂದು ಶ್ರೇಷ್ಠ ಗುರುಗಳನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿನೋದ್ ಫಿಲಿಪ್ ಮಠ ಬನ್ನಿ. ಪೂಜ್ಯರಿಗೆ, ಶ್ರೇಷ್ಠ ಗುರುಗಳಿಗೆ ವಂದನೆ, ಅಭಿನಂದನೆಗಳು, ಕೃತಜ್ಞತೆಗಳು. ನಮ್ಮ ಹಿರೇಬೈಲು ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದಂಥ ಧರ್ಮಗುರುಗಳನ್ನು ಸ್ಮರಿಸಿ ಸನ್ಮಾನಿಸಿ ಗೌರವಿಸುವ ಕ್ಷಣವಿದು. ಈ ಕಾರ್ಯವನ್ನು ಧರ್ಮಾಧ್ಯಕ್ಷರು ಮತ್ತು ಶ್ರೇಷ್ಠ ಗುರುಗಳು ನಮ್ಮೆಲ್ಲರ ಸಮಸ್ತ ಧರ್ಮ ಕೇಂದ್ರದ ಭಕ್ತ ವಿಶ್ವಾಸಿಗಳ ಪರವಾಗಿ ಮಾಡಬೇಕಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಶಾಲನ್ನು, ಹೂ ಮಾಲೆಯನ್ನು ಮತ್ತು ನೆನಪಿನ ಕಾಣಿಕೆಯನ್ನು ಈ ಕೆಳಕಂಡ ಗುರುಗಳು ದಯಮಾಡಿ ಪೀಠದ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತಿ ವಂದನೀಯ ಸ್ವಾಮಿ ಜಾರ್ಜ್ ಡಿಸೋಜ ಮಾಜಿ ಶ್ರೇಷ್ಠ ಗುರುಗಳು, ನಮ್ಮ ಧರ್ಮಕ್ಷೇತ್ರದ ಹಿರಿಯ ಗುರುಗಳು ಹಿರೇಬೈಲ್ ಧರ್ಮ ಕೇಂದ್ರದಲ್ಲಿ ತಮ್ಮ ಅಪೂರ್ವ ಸೇವೆಯನ್ನು ಸಲ್ಲಿಸಿ ತೆರಳಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾವು ಗೌರವಿಸಿ ನಮ್ಮ ಅಭಿನಂದನೆಯನ್ನು, ಧನ್ಯವಾದವನ್ನು, ಗುರು ನಮನವನ್ನು, ಗುರು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಜೊತೆಗೆ ಫಾದರ್ ರಸ್ಕಿನ ದಯಮಾಡಿ ಮುಂದೆ ಬರಬೇಕು, ಒಟ್ಟಾಗಿ ಕುಳಿತುಕೊಳ್ಳಿ. ಫಾದರ್ ರಸ್ಕಿನ ದಯಮಾಡಿ ಬಂದು ಕುಳಿತುಕೊಳ್ಳಿ. ಹಾಗೆಯೇ ಫಾದರ್ ರಾಜೇಂದ್ರ ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದಂಥ ಧರ್ಮಗುರುಗಳು, ಫಾದರ್ ಸುನೀಲ್ ರಾಡ್ರಿಗಸ್, ಫಾದರ್ ಅವಿನ್ ಮೈಕಲ್ ದಯಮಾಡಿ ಮುಂದೆ ಬಂದು ಈ ಆಸನವನ್ನು ಸ್ವೀಕರಿಸಿ ನಮ್ಮ ಭಕ್ತರ ಪರವಾಗಿ ಈ ಒಂದು ಅಭಿನಂದನೆಯನ್ನು, ಗೌರವವನ್ನು, ನಮನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಧರ್ಮಾಧ್ಯಕ್ಷರು, ಶ್ರೇಷ್ಠ ಗುರುಗಳು, ಪೂಜ್ಯರುಗಳಿಗೆ ಮಾಲಾರ್ಪಣೆ ಶಾಲನ ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ನಮ್ಮ ಕೃತಜ್ಞತೆಯನ್ನು, ಅಭಿನಂದನೆಯನ್ನು, ಪ್ರೀತಿಯನ್ನು, ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಳಿತುಕೊಳ್ಳಿ ಗುರುಗಳೇ, ದಯಮಾಡಿ ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಕೊಡಿ. ಶ್ರೇಷ್ಠ ಗುರುಗಳು ಮಾಲಾರ್ಪಣೆ ಮಾಡುತ್ತಾರೆ. ಶ್ರೇಷ್ಠ ಗುರುಗಳು ಮಾಲಾರ್ಪಣೆಯನ್ನು ಮಾಡಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಧರ್ಮಾಧ್ಯಕ್ಷರು ಶಾಲನ್ನು ಓದಿಸ್ತಾರೆ. ಧರ್ಮಾಧ್ಯಕ್ಷರು ಎಲ್ಲ ಗುರುಗಳಿಗೆ ಶಾಲನ್ನು ಓದಿಸ್ತಾರೆ. ಶ್ರೇಷ್ಠ ಗುರುಗಳು ಹೂಮಾಲೆಯನ್ನು ಅರ್ಪಿಸಿ ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗುರುಗಳೇ, ನಿಮಗೆಲ್ಲ ವಂದನೆ. ಒಂದು ಕಾಲದಲ್ಲಿ ಹಿರೇಬೈಲಲ್ಲಿ ನೀವಿದ್ದು ಈ ಜನರ ವಿಶ್ವಾಸವನ್ನು ಕಟ್ಟಿ ಬೆಳೆಸಿದ್ದೀರಿ. ಧರ್ಮ ಕೇಂದ್ರವನ್ನು ಪ್ರಭು ನಿಮಗೆ ನೀಡಿದ ಶಕ್ತಿಯ ಸಾಮರ್ಥ್ಯದ ಪ್ರಕಾರ ಮುನ್ನಡೆಸಿದ್ದೀರಿ. ಜನರನ್ನು ಆಶೀರ್ವದಿಸಿದ್ದೀರಿ. ನಿಮ್ಮ ಆಧ್ಯಾತ್ಮಿಕ ಅಪಾರ ಸೇವೆಗೆ ಹಿರೇಬೈಲ್ ಧರ್ಮ ಕೇಂದ್ರ ಸದಾ ಚಿರಋಣಿ ಮತ್ತು ಧನ್ಯತೆಯನ್ನು ಈ ಮೂಲಕ ನಿಮಗೆ ಸಲ್ಲಿಸುತ್ತಾ ಇದೆ. ಈಗೋ ನಿಮಗಿದೋ ವಂದನೆ, ಅಭಿನಂದನೆ, ಕೃತಜ್ಞತೆ, ನಮ್ಮ ಪ್ರೀತಿಪೂರ್ವಕ ಅಭಿನಂದನಾಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಡಿಯರ್ ಫಾದರ್ಸ್. ದಯಾಮಯ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಹರಸಿ ಕಾಪಾಡಿ ಕೈ ಹಿಡಿದು ಮುನ್ನಡೆಸಲಿ. ಹಾಗೆ ಒಂದು ಫೋಟೋಗಾಗಿ ನಿಂತ್ಕೊಳ್ಳಿ. ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೊಟ್ರ ಶ್ರೇಷ್ಠ ಗುರುಗಳು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ನಮ್ಮ
ಹಿರೇಬೈಲ್ ಧರ್ಮ ಕೇಂದ್ರದ ಸ್ಥಳೀಯ ಗುರು ಕನ್ಯಾಸ್ತ್ರೀಯರನ್ನು ನೆನೆ ನಾವು ನಮಿಸಿದ್ದೇವೆ, ಗೌರವಿಸಿದ್ದೇವೆ. ನೆನೆಯ ದೇವಕರೆಯ ಭಾನುವಾರವಾಗಿತ್ತು. ಇವತ್ತು ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಧರ್ಮ ಕೇಂದ್ರದ ಮಕ್ಕಳು ದೈವಕರೆಗೆ ಹೋಗೊಟ್ಟು ಕಾರವಾರ ಧರ್ಮಕ್ಷೇತ್ರ ಧಾರ್ಮಿಕ ಸಭೆಗೆ ಸೇರಿದ್ದಾರೆ ಮತ್ತು ವಿವಿಧ ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನು ಅವರು ನೀಡ್ತಾ ಇದ್ದಾರೆ. ಆ ಪೂಜ್ಯ ಗುರುಗಳನ್ನು ನಾನು ವಿನೀತ ಭಾವದಿಂದ ಪೀಠದ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಅತಿ ವಂದನೀಯ ಸ್ವಾಮಿ ಫೌಸ್ತೀನ್ ಫುಟಾಡೋ, ಅತಿ ವಂದನೀಯ ಸ್ವಾಮಿ ಮೈಕಲ್ ಪಾಯಸ್, ವಂದನೀಯ ಸ್ವಾಮಿ ಸಂತೋಷ್ ಡಿಸೋಜ ದಯಮಾಡಿ ಮುಂದೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಿ ನಮ್ಮ ಈ ಗೌರವವನ್ನು ನಮನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಫಾದರ್ ಫೌಸ್ತೀನ್, ಫಾದರ್ ಮೈಕಲ್ ಪಾಯಸ್ ಆ್ಯಂಡ್ ಫಾದರ್ ಸಂತೋಷ್ ಡಿಸೋಜ ಈ ಧರ್ಮ ಕೇಂದ್ರದಿಂದ ದೈವ ಕರೆಯನ್ನು ಪಡೆದು ವಿವಿಧ ಧರ್ಮ ಕ್ಷೇತ್ರಗಳಲ್ಲಿ ಹಾಗೂ ಧರ್ಮ ಸಭೆಯಲ್ಲಿ ತಮ್ಮ ಗುರು ಸೇವಾ ಜೀವನವನ್ನು ಅವರು ನೀಡ್ತಾ ಇದ್ದಾರೆ. ಪೂಜ್ಯರೆಲ್ಲರಿಗೆ ಅವರು ನೆನೆ ದಿವಸ ಗೈರು ಹಾಜರಿದ್ರು, ಇವತ್ತು ನಮ್ಮೊಂದಿಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ವಂದನೆ, ಅಭಿನಂದನೆ, ಗೌರವ, ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಧರ್ಮಾಧ್ಯಕ್ಷರು ಶಾಲನ್ನು ಓದಿಸಿ ಹೂಮಾಲೆಯನ್ನು ನೀಡಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಗುರುಶ್ರೇಷ್ಠರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸಿಸ್ಟರ್ ಸುನೀತಾ ದಯಮಾಡಿ ಮುಂದೆ ಬನ್ನಿ. ಸಿಸ್ಟರ್ ಸುನೀತಾ ನಿನ್ನೆ ಬಂದಿರಲಿಲ್ಲ, ದಯಮಾಡಿ ಮುಂದೆ ಬಂದು ನಮ್ಮ ಈ ಒಂದು ಗೌರವವನ್ನು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ ಧರ್ಮಾಧ್ಯಕ್ಷರಿಂದ ಮತ್ತು ಗುರುಶ್ರೇಷ್ಠರಿಂದ. ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಫಾದರ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಡಿಯರ್ ಸಿಸ್ಟರ್. ಮತ್ತು ನಿನ್ನೆಯೆಲ್ಲ ನಾವು ಸನ್ಮಾನಿಸಿದ ಎಲ್ಲ ಗುರು ಕನ್ಯಾಸ್ತ್ರೀಯರಿಗೆ ಹಿರೇಬೈಲ್ ಧರ್ಮ ಕೇಂದ್ರದಿಂದ 10 ಜನ ಗುರುಗಳು, 12 ಜನ ಧರ್ಮ ಭಗಿನಿಯರು ಮತ್ತು 2 ಗುರು ಅಭ್ಯರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ, ದೈವಕರೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಧನ್ಯತಾ ಕಾರ್ಯವನ್ನು ನಾನು ನಿನ್ನೆ ಮಾಡಿದ್ದೇನೆ ಸುವಿವರವಾಗಿ. ನಿನ್ನೆಯ ದಿವಸ ಎಲ್ಲರನ್ನು ನಾವು ಸ್ಮರಿಸಿ ವಂದಿಸಿದ್ದೇವೆ. ನಮ್ಮ ಹಬ್ಬ, ನಾವೆಲ್ಲ ಒಟ್ಟಾಗಿ ಒಂದಾಗಿ ದುಡಿದಿದ್ದೇವೆ, ಶ್ರಮಿಸಿದ್ದೇವೆ. ಸಂತ ಜೋಸೆಫ್ರ ಆಶೀರ್ವಾದ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೆ ಒಂದೇ ಮಾತಿನಲ್ಲಿ ವಂದನೆ, ಕೃತಜ್ಞತೆ, ಅಭಿನಂದನೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಪೀಪಲ್. ಬನ್ನಿ. ಪ್ರೀತಿಯ ಶ್ರೇಷ್ಠ ಗುರುಗಳ ಧರ್ಮಾಧ್ಯಕ್ಷರು ಅಲ್ಲೇ ಇರಬೇಕಾಗಿ ವಿನಂತಿ. ನಮ್ಮ ಈ ಅಷ್ಟದಶಮಾನೋತ್ಸವದ ಪ್ರಯುಕ್ತ ಅತಿ ವಂದನೀಯ ಸ್ವಾಮಿ ಜಾರ್ಜ್ ಡಿಸೋಜಾರ್ ಅವರು ಬರೆದಿರುವಂತಹ ಸಂತ ಜೋಸೆಫರ ಪುಸ್ತಕವನ್ನು ಈಗ ಲೋಕಾರ್ಪಣೆ ಮಾಡುವ ಸಮಯ. ಇದರ ಜೊತೆಗೆ ನಮ್ಮ ಧರ್ಮ ಕೇಂದ್ರದ ಪರಿಷ್ಕೃತ ದೂರವಾಣಿ ಮಾಹಿತಿ ಕೈಪಿಡಿಯನ್ನು ಧರ್ಮಾಧ್ಯಕ್ಷರು ಗುರುಶ್ರೇಷ್ಠರು ದಯಮಾಡಿ ಸ್ವಾಮಿ ಜಾರ್ಜ್ ಡಿಸೋಜರ್ ಅವರು ಮುನ್ಸಿಂಜರ್ ಮುಂದೆ ಬರಬೇಕಾಗಿ ನಾನು ವಿನಂತಿಸ್ತೇನೆ. ಈ 3 ಜನ ನಮ್ಮೆಲ್ಲರ ಪರವಾಗಿ ಈ ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಾಗಿ ನಾನು ವಿನೀತ ಭಾವದಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ.
ಅಲ್ಲೇ ಇದ್ದು ನಮ್ಮ ಧರ್ಮಾಧ್ಯಕ್ಷರು ಗುರುಶ್ರೇಷ್ಠರು ಜಾರ್ಜ್ ಸ್ವಾಮಿ ಅಲ್ಲೇರಿ. ನಮ್ಮ ಧರ್ಮ ಕೇಂದ್ರದ ವೆಬ್ಸೈಟ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ದಯಮಾಡಿ ಅದನ್ನು ಈ ವಾಟ್ಸಪ್ ಮೂಲಕ ಒಂದು ಕಮಾಂಡನ್ನು ನೀಡುವುದರ ಮೂಲಕ ವೆಬ್ಸೈಟನ್ನು ಓಪನ್ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಪ್ಪಾಳೆಯನ್ನು ತಟ್ಟುತ್ತಾ ಎಲ್ಲ ಧರ್ಮ ಕೇಂದ್ರದ ಕಾರ್ಯಕ್ರಮಗಳು ಚಟುವಟಿಕೆಗಳು ಏನಾಗ್ತಾ ಇದೆ ಎಲ್ಲವೂ ಕೂಡ ವೆಬ್ಸೈಟಲ್ಲಿ ಬರ್ತಾ ಇರ್ತದೆ. ವೀಕ್ಷಿಸಿ ಗಮನಿಸಿ ನಮ್ಮೊಂದಿಗೆ ಇರಿ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಮಕ್ಕಳು ಕುಟುಂಬಸ್ಥರು. ಫಾದರ್ ಪ್ರೇಮ್ ದಯಮಾಡಿ ಧರ್ಮಾಧ್ಯಕ್ಷರು ಫಾದರ್ ಪ್ರೇಮ್ ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರದವರು. ಈಗ ದಯಮಾಡಿ ಅವರನ್ನು ಸನ್ಮಾನಿಸಿ ಗೌರವಿಸಬೇಕಾಗಿ ಶಾಲನ್ನು ಹೂವಿನ ಹಾರವನ್ನು ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಈ ಧರ್ಮ ಕೇಂದ್ರದ ದೈವಕರೇ ಕಪ್ಪುಜೇನ್ ಸಭೆಗೆ ಸೇರಿದವರು ಪ್ರಸ್ತುತ ಬಣಕಲ್ ಧರ್ಮ ಕೇಂದ್ರದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಧರ್ಮಾಧ್ಯಕ್ಷರು ಗೌರವಿಸಬೇಕಾಗಿ ವಿನಂತಿ. ನಮ್ಮ ಕಳಸಾ ಧರ್ಮ ಕೇಂದ್ರದ PS ಆಂಟೋನಿ ದಯಮಾಡಿ ಮುಂದೆ ಬಂದು ನಮ್ಮ ಗೌರವ ಬತ್ತಿಯನ್ನು ಧರ್ಮಾಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಮಾರ್ಗಕ್ಕೆ ಅವರು ಡಾಂಬರೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಚಪ್ಪಳನ್ನು ತಟ್ಟಿ ಫಾದರ್ ಪ್ರೇಮ್ರವರಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ಅಭಿನಂದನೆ, ಕೃತಜ್ಞತೆ. ಪೂಜ್ಯ ಗುರುಗಳೇ, ನಿಮಗೆ ನಮ್ಮ ಪ್ರಣಾಮಗಳು. ಧರ್ಮಾಧ್ಯಕ್ಷರಿಂದ PA ಆಂಟೋನಿ ಅವರು ಈ ಗೌರವ ಮೊಂಬತ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತಾವು ನೀಡಿದಂತಹ ಸೇವೆ ಸಹಾಯಕ್ಕೆ ಶ್ರೀಯುತ ಆಂಟೋಣಿಯವರೇ ನಿಮಗೆ ಕೃತಜ್ಞತೆ, ವಂದನೆ, ಅಭಿನಂದನೆ. ಗಾಡ್ ಬ್ಲೆಸ್ ಯು. ಕಾರ್ಯದರ್ಶಿಯವರು ಆಗಮಿಸಿರ್ತಕ್ಕಂಥ ಎಲ್ಲ ಗುರುವರಿಯರಿಗೆ ಸ್ಮರಣಿಕೆ ಮತ್ತು ಸಂತ ಜೋಸೆಫರ ಪುಸ್ತಕವನ್ನು ನೀಡ್ತಾರೆ. ದಯಮಾಡಿದ ಎಲ್ಲ ಗುರುಗಳಿಗೆ ನೀಡಬೇಕಾಗಿ ನಾನು ವಿನಂತಿಸ್ತೇನೆ. ಎಲ್ಲ ಅತಿಥಿ ಗುರುಗಳಿಗೆ ಸ್ಮರಣಿಕೆ ಮತ್ತು ಸಂತ ಜೋಸೆಫರ ಪುಸ್ತಕ ಸ್ಮರಣಿಕೆ ಮೆಮೆಂಟೋ ಫೋಟೋಸ್ ಎಲ್ಲ ಗುರುಗಳಿಗೆ, ಪೀಠದ ಮೇಲಿರುವ ಗುರುಗಳಿಗೆ ಎಲ್ಲರಿಗೆ ಕೊಟ್ಟು ನೀಡಬೇಕಾಗಿ ವಿನಂತಿ. ಡೈರೆಕ್ಟ್ರಿ ಬೇಡ ಅನಿಸಿ, ಪುಸ್ತಕ ಮಾತ್ರ ಎಲ್ಲ ಆಯಿತು. ನೀವು ಕೊಡಿ. Thank you, dear fathers, for being with us and praying for us. We remain grateful and thankful to you for all that you have been to us. ನಮಗೆಲ್ಲ ನಿಮ್ಮ ಆಧ್ಯಾತ್ಮಿಕ ಸೇವೆ ಸಹಾಯವನ್ನು ಪ್ರಾರ್ಥನೆ ನೀಡಿದ್ದಕ್ಕಾಗಿ ಎಲ್ಲ ಪೂಜ್ಯ ಗುರುವೃಂದಕ್ಕೆ ನನ್ನ ವಂದನೆಗಳು, ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಪ್ರಿಯರೇ, ನಮ್ಮ ಧರ್ಮ ಕೇಂದ್ರ 80 ವರ್ಷ ಆಯಿತು. ಹಲವಾರು ಕೆಲಸ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿವೆ. ವಿಶೇಷವಾಗಿ ಎಲ್ಲ ಬಂಧು ಮಿತ್ರರಲ್ಲಿ, ಬಂಧು ಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೇರೆ ಬೇರೆ ಊರುಗಳಿಂದ, ಪರ ಊರುಗಳಿಂದ, ಹೊರದೇಶಗಳಿಂದ ಆಗಮಿಸಿದ್ದೀರ ಈ ಹಬ್ಬಕ್ಕೆ. ಮತ್ತು ನೂರಾರು ಜನರು, ನಮ್ಮ ಹಿರೇಬೈಲ್ ಧರ್ಮ ಕೇಂದ್ರದ ಜನರು ನಿನ್ನೆಯಿಂದ ಇದನ್ನು ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ದಿವ್ಯವಾಣಿ ಮತ್ತು ಡಿವೈನ್ ವರ್ಡ್ ಟಿವಿಯಲ್ಲಿ ನೇರ ಪ್ರಸಾರ ವಿಶ್ವದಾದ್ಯಂತ ನಿನ್ನೆಯ ಮತ್ತು ಇಂದಿನ ಕಾರ್ಯಕ್ರಮಗಳು ಸಾದರಗೊಳ್ತಾ ಇದ್ದಾವೆ. ಅವರೆಲ್ಲರನ್ನ ಯಾರ್ಯಾರು ಈ ಕಾರ್ಯಕ್ರಮವನ್ನು ಮಾಧ್ಯಮದ ಮೂಲಕ ವೀಕ್ಷಿಸಿ ಪೂಜಾರ್ಪಣೆಯಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕವಾಗಿ ಒಂದುಗೂಡಿದ್ದಾರೋ ಅವರೆಲ್ಲರಿಗೆ ನಾನು ಈ ಬಲಿಪೀಠದ ಮೂಲಕ ವಂದನೆಗಳನ್ನು, ದೇವರ ಅನಂತ ಆಶೀರ್ವಾದಗಳನ್ನು, ಸಂತ ಜೋಸೆಫರ ಒಲವಿನ ಮಧ್ಯಸ್ಥಿಕೆಯನ್ನು ಕೋರುತ್ತಾ ಇದ್ದೇನೆ. ನಮ್ಮ ಪ್ರಾರ್ಥನೆ ನಿಮಗಾಗಿ ಇದೆ. ಪ್ರಿಯರೇ, ಈ ಧರ್ಮ ಕೇಂದ್ರಕ್ಕೆ ಹಲವಾರು ಕನಸುಗಳಿವೆ. ಎಲ್ಲ ಧರ್ಮ ಕೇಂದ್ರದ ಆರ್ಥಿಕ ಮತ್ತು ಪಾಲನಾ ಸಮಿತಿ, ಕಟ್ಟಡ ದಾಖಲಾ ಮತ್ತು ಚರ್ಚ್ ಅಭಿವೃದ್ಧಿ ಸಮಿತಿ ಸದಸ್ಯರುಗಳ ಪರವಾಗಿ ವಿ ಹ್ಯಾವ್ ಎ ಡ್ರೀಮ್, ಪ್ಲೀಸ್ ಬಿ ಪಾರ್ಟ್ ಆಫ್ ಅವರ್ ಡ್ರೀಮ್. ನಮಗೊಂದು ಕನಸಿದೆ. ಕನಸನ್ನು ಹೊತ್ತು ಈಗ ಅಂಬೆಗಾಲನ್ನು ಇಡುತ್ತಾ ಇದ್ದೇವೆ. ನಮ್ಮ ಕನಸಿಗೆ ನಿಮ್ಮ ಕಣ್ಣುಗಳು ಸೇರಬೇಕು. ನಮ್ಮ ಕನಸಿಗೆ ನಿಮ್ಮ ಕೈಗಳು ಕೂಡಬೇಕು. ನಮ್ಮ ಕನಸಿಗೆ ನಿಮ್ಮ ಮನಸ್ಸುಗಳು ಕೂಡಬೇಕು. ಆ ಕಾರಣಕ್ಕಾಗಿ ಈ ಒಂದು ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ
ನಾವೆಲ್ಲ ಕೂಡ ಸರ್ವಾನುಮತದಿಂದ ಸರ್ವ ಸದಸ್ಯರ ಸಭೆಯಲ್ಲಿ ಮತ್ತು ನಮ್ಮ ಸಮಿತಿಗಳ ಸದಸ್ಯರುಗಳ ಸಭೆಯಲ್ಲಿ ಈಗಾಗಲೇ ನಿರ್ಣಯವನ್ನು ಕೈಗೊಂಡಿದ್ದೇವೆ. ಪ್ರಪ್ರಥಮವಾಗಿ ಹಿರೇಬೈಲ್ ಧರ್ಮ ಕೇಂದ್ರಕ್ಕೆ ಒಂದು ಸಭಾಭವನ ಬೇಕಾಗಿದೆ ಎಂಬುದಾಗಿ, ಕಮ್ಯುನಿಟಿ ಹಾಲ್ ನಮಗೆ ಅನಿವಾರ್ಯವಾಗಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ಪ್ರಪ್ರಥಮವಾಗಿ ನಾವು ಇದನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಅಷ್ಟದಶಮಾನೋತ್ಸವದ ಪ್ರಯುಕ್ತ ಸ್ಮರಣ ಸಂಚಿಕೆಯನ್ನು ಹೊರತರಲಿಕ್ಕೆ ನಾವು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕೆಲಸ ಆರಂಭ ಆಗುತ್ತೆ. ನಾವು ನಿಮ್ಮನ್ನು ಮಾಧ್ಯಮದ ಮೂಲಕ ಅಥವಾ ಇಮೇಲ್ ಮೂಲಕ, ಫೋನಿನ ಮೂಲಕ, ನಾನು ಮಾತ್ರವಲ್ಲ ನಮ್ಮ ಸದಸ್ಯರು, ನಮ್ಮ ಸಮಿತಿ ನಿಮ್ಮನ್ನು ಸಂಪರ್ಕಿಸಿದಾಗ ದಯಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಒಂದು ಕನಸು ಬರುವ ಈ ಜೂಬಿಲಿ ಆಚರಣೆ ನಮಗೆ ಬರುವ ಮಾರ್ಚ್ 19ರ ತನಕ ನಡೆಯುತ್ತದೆ. ವಿವಿಧ ಪಾಲನಾ ಕಾರ್ಯಕ್ರಮಗಳೊಂದಿಗೆ ಜರುಗ್ತಾ ಇರುತ್ತದೆ. ಕಳೆದ ಮಾರ್ಚ್ 19ರಂದು ನಾವು ಪ್ರಾರಂಭಿಸಿದ್ದೇವೆ. ಬರುವ ಮಾರ್ಚ್ 19ಕ್ಕೆ ನಾವು ಇದನ್ನು ಸಮಾರೋಪ ಕಾರ್ಯವನ್ನು ಮಾಡುತ್ತೇವೆ. ಇಷ್ಟರ ಒಳಗೆ ನಾವೊಂದು ಉತ್ತಮವಾದಂಥ ಸೊವಿನಿಯರನ್ನು, ಅದಕ್ಕೆ ಬೇಕಾಗಿರುವಂಥ ಜಾಹೀರಾತುಗಳು, ಶುಭಾಶಯಗಳು, ನಿಮ್ಮ ಶುಭ ಹಾರೈಕೆಗಳನ್ನು ತಾವುಗಳು ನೀಡಬಹುದು. ಅದರ ವಿವರಣೆಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಾವು ನಮ್ಮ ಸಂಪರ್ಕದ ಮೂಲಕ ನಿಮಗೆ ತಿಳಿಯಪಡಿಸಿದ್ದೇವೆ. ಬಂಧು ಮಿತ್ರರೊಂದಿಗೆ, ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬಸ್ಥರೊಂದಿಗೆ ದಯಮಾಡಿ ಇದನ್ನು ಹಂಚಿಕೊಳ್ಳಿ. ಈ ವಿಷಯವನ್ನು ನೆನಪಲ್ಲಿಡಬೇಕಾಗಿ ವಿನಂತಿ. ನಮ್ಮಲ್ಲಿ ಒಂದು ಪ್ಯಾರಿಷ್ ವಾಟ್ಸಪ್ ಗ್ರೂಪ್ ಇದೆ. ಈಗಾಗಲೇ ಅದು ಕ್ರಿಯೇಟ್ ಆಗಿ ಸುಮಾರು ಜನ ಇದ್ದೇವೆ. ನಮ್ಮ ಪರಸ್ಪರ ಒಂದು ಬಾಂಧವ್ಯವನ್ನು, ಪರಸ್ಪರರ ಒಂದು ಬಾಂಧವ್ಯದ ಬೆಸುಗೆಯನ್ನು ಬೆಸಿಲಿಕ್ಕೆ ಈ ಮಾಧ್ಯಮ ನಮಗೆ ಬಹಳ ಅನಿವಾರ್ಯ ಮತ್ತು ಸಹಕಾರಿಯಾಗಿದೆ, ವಿಶೇಷವಾಗಿ ಈ ಬೆಟ್ಟ ಗುಡ್ಡಗಾಡು ಪ್ರದೇಶದಲ್ಲಿ. ಆ ಕಾರಣಕ್ಕಾಗಿ ಆ ಸಂವಹನ, ಕಮ್ಯುನಿಕೇಷನನ್ನು ನಿಮ್ಮ ಜೊತೆ ಇಟ್ಕೊಳ್ಳಿಕ್ಕೆ, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ವಾಟ್ಸಪ್ ಗ್ರೂಪ್. ಕಾರ್ಯದರ್ಶಿಯವರ ಬಳಿ ನಿಮ್ಮಲ್ಲಿ ನಮ್ಮ ಹಿರೇಬೈಲ್ ಹೆಣ್ಮಕ್ಳು ಯಾರು ಹೊರಗಡೆ ಇದ್ದೀರಾ, ನಮ್ಮ ಮಕ್ಕಳು ಯಾರು ಹೊರಗಡೆ ಇದ್ದೀರಾ, ನಿಮ್ಮ ನಂಬರನ್ನು ದಯಮಾಡಿ ಲಾನ್ಸಿ ಕಾರ್ಲೋ ಇಲ್ಲಾಂದರೆ ನಿಮ್ಮ ಕುಟುಂಬಸ್ಥರಿಗೆ ದಯಮಾಡಿ ಕೊಟ್ಟು ಅದನ್ನು ನನಗೆ ಕೊಡಲಿಕ್ಕೆ ತಿಳಿಸಿ. ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ನಂಬರ್ಗಳನ್ನು ಹಾಕ್ತೇವೆ. ಏನೇನಾಗ್ತಾ ಇದೆ ದಯಮಾಡಿ ಗಮನಿಸಿ ಸಹಕರಿಸಬೇಕಾಗಿ ಎಲ್ಲ ಭಕ್ತರ ಪರವಾಗಿ, ವಿಶೇಷವಾಗಿ ಸಮಿತಿಯ ಸದಸ್ಯರುಗಳ ಪರವಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸೊವಿನಿಯರನ್ನು ಕೂಡ ಗಮನದಲ್ಲಿರಿಸಿ, ನಾವು ನಿಮ್ಮನ್ನು ಸಂಪರ್ಕಿಸಿದಾಗ ನಿಮ್ಮ ಸಹಾಯವನ್ನು, ಪ್ರೋತ್ಸಾಹವನ್ನು ನಮಗೆ ಈ ನಿಟ್ಟಿನಲ್ಲಿ ನೀಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ವೆಬ್ಸೈಟ್ ಅನಾವರಣಗೊಂಡಿದೆ. ಎಲ್ಲ ವಿವರಣೆ ಅದಕ್ಕೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಫೇಸ್ಬುಕ್ಕನ್ನು ಕೂಡ ತಾವು ಗಮನಿಸ್ಬೋದು. ಜೂಬಿಲಿ ಗೀತೆಗಳು ಯೂಟ್ಯೂಬ್ನಲ್ಲಿ ಈಗ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ತಾವು ಗಮನಿಸಬಹುದು. ದಿವ್ಯವಾಣಿ ಮತ್ತು ಡಿವೈನ್ ವರ್ಡ್ ತಂಡದವರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತೊಮ್ಮೆ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಂದಿಗಿದ್ದು ದುಡಿದು ಸಹಕರಿಸಿ ಶ್ರಮಿಸಿದಂಥ ಸರ್ವರಿಗೆ ನನ್ನ ವಂದನೆ, ಅಭಿನಂದನೆ, ಕೃತಜ್ಞತೆಗಳನ್ನು ನಾನು ಈ ಮೂಲಕ ಅರ್ಪಿಸುತ್ತೇನೆ. ದಯಮಾಡಿ ಬಲಿಪೂಜೆಯ ಬಳಿಕ ತಂಪು ಪಾನೀಯ ಮತ್ತು ಸಿಹಿ ತಿಂಡಿಯ ವಿತರಣೆ ಇರ್ತದೆ. ಅದನ್ನು ತೆಗೆದುಕೊಂಡು ತೆರಳಬೇಕಾಗಿ ವಿನಂತಿಸ್ತೇನೆ. ಎಲ್ಲ ಗುರುವರಿಯರಿಗೆ ಮತ್ತು ಧರ್ಮ ಭಗಿನಿಯರಿಗೆ, ಧಾರ್ಮಿಕ ಸಹೋದರ ಸಹೋದರಿಗೆ ಊಟದ ವ್ಯವಸ್ಥೆಯನ್ನು ಗುರುನಿವಾಸದಲ್ಲಿ ಮಾಡಲಾಗಿದೆ. ದಯಮಾಡಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಧನ್ಯವಾದಗಳು. ಹಬ್ಬದ ಶುಭಾಶಯಗಳು. ಮಂಗಳೂರಿನ ಜೆರಿ ಇವರು ಧಾರ್ಮಿಕ ಸ್ಟಾಲನ್ನು ಅಲ್ಲಿ ಇಟ್ಟಿದ್ದಾರೆ. ಯಾರಿಗೆ ಧಾರ್ಮಿಕ ವಸ್ತುಗಳು ಬೇಕು ಅದನ್ನು ಕೊಂಡ್ಕೊಂಡು ಹೋಗ್ಬೋದು. ಹರಕೆ ಮತ್ತು ಕಾಣಿಕೆ ಮೊಂಬತ್ತಿಗಳು ಅಲ್ಲಿ ಲಭ್ಯ ಇದೆ. ಅದನ್ನು ತೆಗೆದುಕೊಂಡು ಹೊತ್ತಿಸಿ ಪ್ರಾರ್ಥಿಸಿ ನಿಮ್ಮ ಹರಕೆಗಳನ್ನು ತಾವುಗಳು ನೆರವೇರಿಸಬಹುದು. ಒಂದು ಜೂಬಿಲಿ ಪ್ರಾರ್ಥನೆ ತಯಾರಾಗಿದೆ. ಇದರ ಪ್ರತಿಗಳನ್ನು ನಾವು ಹಿಂದುಗಡೆ ಇಡಲಾಗಿದೆ ಅಲ್ಲಿ ಡೋರ್ ಬಳಿ ಟೇಬಲಲ್ಲಿ. ಯಾರ್ಯಾರಿಗೆ ನಿಮ್ಮ ಮನೆಯಲ್ಲಿ ಜೂಬಿಲಿ ಪ್ರಾರ್ಥನೆಯನ್ನು ಮಾಡಬೇಕು, ನಮ್ಮೊಂದಿಗೆ ಇರಬೇಕು, ಈ ಕಾರ್ಡ್ಸ್ಗಳನ್ನು ದಯಮಾಡಿ ಅಲ್ಲಿ ತೆಗೆದುಕೊಂಡು ಹೋಗಿ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂತೋಷ ಸಂಭ್ರಮದ ಹಬ್ಬದ ಆಚರಣೆಯನ್ನು ನಾವು ಒಟ್ಟಾಗಿ ಸೇರಿ ಮಾಡಲು ಸಹಕರಿಸಿದ, ಇದರ ನಿರ್ದೇಶನವನ್ನು ಮಾಡಿದ, ದುಡಿದ ಮತ್ತು ಕುಟುಂಬಗಳನ್ನು ವಿಶ್ವಾಸದಲ್ಲಿ ಕಟ್ಟಿ ಬೆಳೆಸಿದ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಡೇವಿಡ್ ಪ್ರಕಾಶ್ ಇವರನ್ನು ನಮ್ಮ ಧರ್ಮಾಧ್ಯಕ್ಷರು ಈಗ ಸನ್ಮಾನಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ.
ನಮ್ಮ ಧರ್ಮಾಧ್ಯಕ್ಷರ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಗುರುವರ್ಯರ ಪರವಾಗಿ ನಿಮ್ಮೆಲ್ಲರಿಗೆ ನಾವು ಸಂತ ಜೋಸೇಫರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಹ್ಯಾಪಿ ಫೀಸ್ಟ್ ಟು ಯು ಆಲ್. ಪವಿತ್ರ ಶಿಲುಬೆಯ ಗುರುತು ಯವಾಣಿ